ಪೂರ್ವದ ಮರಾಠ ಮಂಡಲದ ಸಾಂಸ್ಕೃತಿಕ ಕೇಂದ್ರದಲ್ಲಿ ನಡೆದ ಯಕ್ಷಮಾನಸ ಮುಂಬೈ ಇದರ ದಶಮಾನೋತ್ಸವದ ಯಕ್ಷಮಾನಸ ಪ್ರಶಸ್ತಿ ಪ್ರದಾನ ಸಮಾರಂಭ ಅಕ್ಟೋಬರ್ 12ರಂದು ಮುಂಬಯಿಯ ಯಕ್ಷಗಾನ ಕಲಾಭಿಮಾನಿಗಳ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ರಾಮಾಯಣ, ಮಹಾಭಾರತದಂತಹ ಪುರಾಣ ಜ್ಞಾನವನ್ನ ಸುಲಭವಾಗಿ ತಿಳಿಯಪಡಿಸುವ ಸಾಧನವೇ ಯಕ್ಷಗಾನ. ಇದು ಜನಪದ ಕಲೆಯಾಗಿದ್ದು ಪುರಾಣ ಜ್ಞಾನವನ್ನ ಸುಲಭವಾಗಿ ತಿಳಿಯಪಡಿಸುವ ಕಲೆಯಾಗಿದೆ. ಮುಂಬಯಿಯ ಯಕ್ಷಮಾನಸ ದಶಮಾನೋತ್ಸವದ ಸಮಾರಂಭದಲ್ಲಿ ಮುಂಬಯಿಯ ಹಿರಿಯ ಕಲಾವಿದ ಸದಾನಂದ ಶೆಟ್ಟಿ ಮತ್ತು ರಮಾಯಸ್ ಶೆಟ್ಟಿ ದಂಪತಿಗೆ ಶಾಲು ಹೊದಿಸಿ ಫಲಪುಷ್ಪ, ಸ್ಮರಣಿಕೆ, ಸನ್ಮಾನ ಪತ್ರ ಹಾಗೂ ನಗದನ್ನ ಮಾನಸದ ಅಧ್ಯಕ್ಷ ಶೇಖರ್ ಶೆಟ್ಟಿ, ಜಯರಾಮ ಎನ್ ಶೆಟ್ಟಿ ಹಾಗೂ ವಿಶ್ವಸ್ಥರು, ಅತಿಥಿ ಗಣ್ಯರು ಪ್ರದಾನಿಸಿದರು. ಈ ಒಂದು ಕಾರ್ಯಕ್ರಮಕ್ಕೆ ಜಯರಾಮ್ ಶೆಟ್ಟಿಯವರು ದೀಪ ಪ್ರಜ್ವಲಿಸಿ ಚಾಲನೆ ನೀಡಿದರು. ಯಕ್ಷಮಾನಸದ ವಿಶ್ವಸ್ಥರುಗಳಾದ ಹಿರಿಯ ತಾಳಮದ್ದಳೆ ಅರ್ಥಧಾರಿ ಕೆಕೆ ಶೆಟ್ಟಿ ಅಜಿಕಾರು, ಕಲಾಭಿಮಾನಿ ಬಳಗದ ಅಧ್ಯಕ್ಷ ಬಾಲಕೃಷ್ಣ ಶೆಟ್ಟಿ ಅಜಿಕಾರು, ಹೋಟೆಲ್ ಉದ್ಯಮಿಗಳಾದ ರತ್ನಾಕರ್ ಶೆಟ್ಟಿ ಬಾನ್ಸುರಿ, ಹರ್ಷವರ್ಧನ್ ಶೆಟ್ಟಿ, ಆನಂದ ಶೆಟ್ಟಿ ಉಪಸ್ಥಿತರಿದ್ದರು. ಯಕ್ಷಮಾನಸದ ಸಂಯೋಜಕರಾದ ಕಲಾವಿದ ತೋನ್ಸೆ ವಿಜಯ್ ಕುಮಾರ್ ಶೆಟ್ಟಿ ಕಾರ್ಯಕ್ರಮವನ್ನ ನಿರೂಪಿಸಿದರು. ಮುಲುನ್ ಫ್ರೆಂಡ್ಸ್ನ ಅಧ್ಯಕ್ಷ ಸುರೇಶ್ ಶೆಟ್ಟಿ ಯಯ್ಯಾಡಿ ಧನ್ಯವಾದಗೈದರು. ದಿವಂಗತ ಪ್ರೊಫೆಸರ್ ಸೀತಾರಾಮ್ ಶೆಟ್ಟಿಯವರು ಓರ್ವ ಮೇಧಾವಿ. ಅವರು ಶ್ರೇಷ್ಠ ಸಮಾಜ ಸೇವಕರಾಗಿ, ಸಾಹಿತಿಯಾಗಿ, ಸಂಘಟಕರಾಗಿ, ಕಲಾರಾಧಕರಾಗಿ ವಿವಿಧ ರೀತಿಯಲ್ಲಿ ಸಮಾಜಕ್ಕೆ ಸೇವೆಯನ್ನ ಸಲ್ಲಿಸಿದ ಮೇರು ವ್ಯಕ್ತಿಯ ಸಂಸ್ಮರಣಾರ್ಥ ನಡೆಯುವ ಪ್ರಶಸ್ತಿಯನ್ನ ಮುಂಬಯಿಯ ಹಿರಿಯ ಕಲಾವಿದ ಸದಾನಂದ ಶೆಟ್ಟಿಯವರಿಗೆ ನೀಡಲಾಯಿತು. ಪದಾಂಬುಜಕ್ಕೆ ಪಡಮಡುತ್ತ ವರ್ಣಿಪೆ ಈ ಕಥಾಮೃತವ. सर्वमङ्गलमाङ्गल्ये शिवे सर्वार्थसाध्यके शरण्ये त्र्यम्बके देवी नारायणे नमोस्तुते देवी नारायणे नमोस्तुते.
ನಾವು ಬಹುಶಃ ಸನ್ಮಾನ ಮಾಡುವಾಗ ಧರ್ಮಪತ್ರಿಯನ್ನು ಕೊರಿದು ಕೂಡ ನಮ್ಮ ಧರ್ಮ. ಆದ್ದರಿಂದ ರಮಾ ಸದಾನಂದ ಶೆಟ್ಟಿಯವರನ್ನು ಅವರ ಇಲ್ಲಿಯ ಎಡದ ಭಾಗದ ಸ್ಥಾನವನ್ನು ಆಸೀನರಾಗಲು ನಾವು ಆಹ್ವಾನಿಸ್ತಾ ಇದ್ದೇವೆ. ರಮಾಕ್ಕ 10 ವರ್ಷಗಳ ಹಿಂದೆ ಸಮಾನ ಮನಸ್ಕರಾದಂಥ ಮುಂಬಯಿಯ ಸಾಮಾಜಿಕ ಕಳಕಳಿ ಇರುವಂತಹ, ಕಲೆಯ ಬಗ್ಗೆ ಅಭಿಮಾನ ಇರುವಂತಹ ಸಮಸ್ತರು ಸೇರಿ ಒಂದು ನಿರ್ಣಯಕ್ಕೆ ಬಂದು ಶೇಖರ್ ಶೆಟ್ಟಿಯವರ ನೇತೃತ್ವದಲ್ಲಿ ಯಕ್ಷಮಾನಸ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿ ಪ್ರಥಮವಾಗಿ ಸಹಾಯ ಮಾಡುವ ನಿಟ್ಟಿನಲ್ಲಿ ಯೋಗ್ಯರಿಗೆ ಸಹಾಯ ಮಾತ್ರವಲ್ಲ, ಅವರಿಗೆ ಪುರಸ್ಕಾರ ಪ್ರೋತ್ಸಾಹ ಮಾಡುವಂತಹ ನಿಟ್ಟಿನಲ್ಲಿ ಊರಿನ ಸವ್ಯಸಾಚಿಯಾದಂತಹ ಶ್ರೇಷ್ಠ ಹಿರಿಯ ಸಜ್ಜನಿಕೆಯ ಸೌಮ್ಯ ಸ್ವಭಾವದ ಶ್ರೀಯುತ ಪುರುಷೋತ್ತಮ್ ಪೂಂಜರವರಿಗೆ ಪ್ರಥಮವಾಗಿ ನಾವು ಈ ಅಭಿನಂದನೆಯನ್ನು, ಸನ್ಮಾನವನ್ನು ಹಾಗೂ ಪ್ರಶಸ್ತಿಯನ್ನು ಬಹಳ ಉತ್ತಮ ಧನದೊಂದಿಗೆ ಪ್ರಾರಂಭಿಸಿ, ಅದೇ ವರ್ಷ ನಮ್ಮ ಮುಂಬಯಿಯ ಹಿರಿಯ ಯಕ್ಷಗಾನ ಭಾಗವತರಾದಂತಹ ಪುಳ್ಯ ಲಕ್ಷ್ಮೀನಾರಾಯಣ ಶೆಟ್ಟಿಯವರಿಗೆ ಈ ಪ್ರಶಸ್ತಿಯನ್ನು 25,000 ಮೂಲಕ ನೀಡಿ ಅಂದಿನಿಂದ ಇಂದಿನವರೆಗೆ ಮುಂಬಯಿಯಲ್ಲಿರುವಂಥ ಹೆಚ್ಚಿನ ಶ್ರೇಷ್ಠ ಹಿರಿಯ ಕಲಾವಿದರನ್ನು ನಾವೆಲ್ಲ ಒಮ್ಮತದಿಂದ ಆಯ್ಕೆ ಮಾಡಿ ಅವರಿಗೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. 2 ತಿಂಗಳ ಹಿಂದೆ ನಾವು ಶೇಖರಣ್ಣನ ಹೋಟೆಲ್ನಲ್ಲಿ ಮೀಟಿಂಗ್ ಮಾಡಿದಾಗ ಎಲ್ಲರ ಬಾಯಿಯಿಂದ ಒಕ್ಕರಲಿಂದ ಬಂದಂಥ ಹೆಸರು ಮಾನಾಡಿ ಸದಾನಂದ ಶೆಟ್ಟಿಯವರು. ಅವರ ಬಗ್ಗೆ ಭಾಳ ಹತ್ತಿರದಿಂದ ನಾನು ಬಲ್ಲವ, ಅವರೊಂದಿಗೆ ಜತೆಯಾಗಿ ವೇಷವನ್ನು ಕೂಡ ಮಾಡಿದವ. ಮುಂಬಯಿಯ ಯಕ್ಷರಂಗದಲ್ಲಿ ಊರಿನ ಪರಿಣಿತ ಹಿರಿಯ ಶ್ರೇಷ್ಠ ಕಲಾವಿದರ ಆ ಸಾಲಿನಲ್ಲಿ ನಿಲ್ಲುವಂತಹ ಯೋಗ್ಯತೆಯನ್ನು ಪಡೆದಂಥ ಒಬ್ಬ ಮೇರು ಮುಂಬಯಿಯ ಕಲಾವಿದ ಮಾನಾಡಿ ಸದಾನಂದ ಶೆಟ್ಟಿಯವರು. ಅವರು ಮಾಡಿದ ವೇಷವನ್ನು ಅವರು ಯಾವ ರೀತಿ ರಂಗಸ್ಥಳದಲ್ಲಿ ಮೆರುಗನ್ನು ನೀಡ್ತಾರೆ, ಅವರ ಘನ ಗಾಂಭೀರ್ಯವಾದಂತಹ ಹೆಜ್ಜೆ, ಮಿತವಾದಂಥ ಮಾತುಗಾರಿಕೆ, ಸ್ವರಭಾರ, ಅಭಿನಯ ಮುಂಬಯಿಯಲ್ಲಿ ಈಗ ಉದಯೋನ್ಮುಖ ಕಲಾವಿದರಿಗೆ ಒಂದು ಮಾರ್ಗದರ್ಶಕವಾಗಿ ಒಬ್ಬ ಗುರುಸ್ಥಾನದಲ್ಲಿ ಅವರಿದ್ದಾರೆ. ಮುಂಬಯಿಯ ಹೆಸರಾಂತ ತುಳುಕೂಟ ಐರೋಲಿಯ ತುಳುಕೂಟವಾಗಿರಲಿ, ಹೆಗ್ಗಡೆ ಸಮಾಜ ಸಂಘದ ಆ ಸಂಸ್ಥೆಯವರಾಗಿರಲಿ, ಹಾಗೂ ಮುಂಬಯಿಯಲ್ಲಿರುವಂಥ ಇನ್ನಿತರ ಕ್ಷೇತ್ರಗಳಲ್ಲಿ ಹೆಚ್ಚಿನ ಕಲಾವಿದರಿಗೆ ಉತ್ತಮ ರೀತಿಯ ಯಕ್ಷಗಾನದ ತರಬೇತಿಯನ್ನು ಕೊಟ್ಟರೂ ಕೂಡ ಆ ವಿದ್ಯಾರ್ಥಿಗಳು ವೇದಿಕೆಗೆ ಬಂದು ಗುರುಗಳಿಗೆ ನಮಸ್ಕಾರ ಮಾಡುವಾಗ ಭಾಳ ಸಂಕೋಚದಿಂದ, ನಾನು ನಿಮ್ಮ ಗುರುವಲ್ಲ, ನೀವು ಅಭ್ಯಾಸ ಮಾಡಿದ್ದೀರಿ, ನಾನು ನನ್ನನ್ನು ಗುರುವೆಂದು ನೀವು ಸಂಬೋಧಿಸಿದ್ದು ಬೇಡ ಎಂಬ ಬಹಳ ಹೃದಯ ಶ್ರೀಮಂತಿಕೆಯ ಒಬ್ಬ ಸಜ್ಜನ ಸೌಮ್ಯ ಸ್ವಭಾವದ ಶ್ರೀ ಸದಾನಂದ ಶೆಟ್ಟಿಯವರು. ನಮ್ಮ ಟಿ ವಿ ವೀಕ್ಷಕರಿಗೆ ನಮಸ್ಕಾರಗಳು. ನಾವು ಸುಮಾರು 10 ವರ್ಷಗಳ ಹಿಂದೆ ಯಕ್ಷಗಾನ ಸಂಸ್ಥೆಯನ್ನು ಹುಟ್ಟಿಯಾಗಿದ್ದೆವು. ಪ್ರತಿ ವರ್ಷ ಮುಂಬೈಯಲ್ಲಿರುವ ಹಿರಿಯ ಮತ್ತು ನುರಿತ ಕಲಾವಿದನಿಗೆ ಪ್ರಶಸ್ತಿ ಮತ್ತು ಅವಾರ್ಡ್ ಪ್ರಶಸ್ತಿ ಹಣ ಇದನ್ನು ಕೊಡ್ತಾ ಬಂದು ಸುಮಾರು 25,000 ರೂಪಾಯಿ. ಇಷ್ಟವರೆಗೂ 10 ಜನಕ್ಕೆ ನಾವು ಕೊಟ್ಟಿದ್ದೇವೆ. ಅದನ್ನು ಪ್ರತಿ ವರ್ಷವೂ ನಮ್ಮ ಒಂದು 10 ಜನರ ಟ್ರಸ್ಟ್ ಇದೆ, ವಿಶ್ವಾಸ ಮಂಡಳಿ. ಅವರು ಯುನಾನಿಮಸ್ಲಿ ಅಂದರೆ ಏಕಮತದಿಂದ ಪ್ರಶಸ್ತಿ ಧಾರಕನನ್ನು ಪಡೆಯವರನ್ನು ಆರಿಸ್ತಾರೆ. ಅದರಂತೆ ಕೊಡ್ತಾ ಬಂದಿದ್ದೇವೆ. ಪ್ರತಿ ವರ್ಷವೂ ನಾವು ಇದರಲ್ಲಿ ತುಂಬ ಯಶಸ್ವಿಯಾಗಿದ್ದೇವೆ. ಮುಂಬೈಯಲ್ಲಿ ಕರ್ನಾಟಕದಲ್ಲಿ ಕರಾವಳಿಯಲ್ಲಿ ಹೇಗೆ ಯಕ್ಷಗಾನಕ್ಕೆ ಬೇಡಿಕೆ ಇದೆ, ಅದೇ ರೀತಿಯಲ್ಲಿ ಮುಂಬೈಯಲ್ಲಿ ಸಹ ಕನ್ನಡ ಇದಕ್ಕೆ ಯಕ್ಷಗಾನಕ್ಕೆ ಭಾಳ ಬೇಡಿಕೆ ಇದೆ. ಅದೇ ರೀತಿಯಲ್ಲಿ ಇಲ್ಲಿ ಸಹ ನಡೆದು ಬರ್ತಿದೆ. ನಮ್ಮ ಪ್ರತಿ ವರ್ಷ ನಾವು ಭಾಳ ಚಾಚುಚಾಕಿದಂತೆ ಏನು ಚ್ಯುತಿ ಬರದಂತೆ ಅದರ ಮೂಲ ಏನು ಗುಣವರ್ಧನೆ ಬಂದು ಅದನ್ನು ಹಾಳಾಗದಂತೆ ನಾವು ಅದನ್ನು ನಡೆಸ್ಕೊಂಡು ಬರ್ತಿದ್ದೇವೆ 10 ವರ್ಷದಿಂದ. ಇದು ವಿಜಯಕುಮಾರ್ ಶೆಟ್ಟಿಯವರ ಕಲಾಜಾಗುತ್ತೋ ಇವರ ಇದು ಪರಿಕಲ್ಪನೆಯಲ್ಲಿ ಮೂಡಿ ಬಂದಿದೆ. 10 ವರ್ಷದಿಂದ ಮುಂಬಯಿಯ ಒಬ್ಬ ನುರಿತ ಕಲಾವಿದನಿಗೆ ನಾವು
ಏಕಮತದಿಂದ ಆರಿಸಿ ಅವರಿಗೆ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದೆ. ಅದರೊಟ್ಟಿಗೆ ಒಂದು ಇಡುಗಂಟು ಅಥವಾ ಏನು ಅನ್ಬೇಕು ಅವಾರ್ಡ್ ಪ್ರಶಸ್ತಿ ಹಣವಂತ 20,000 ಕೊಡ್ತಾ ಬರುತ್ತಿದ್ದೇವೆ. ಅದು 10 ವರ್ಷದಿಂದ ಸಲೀಸಾಗಿ ಬರುತ್ತಿದೆ. ಸುಮಾರು 10 ಜನರಿಗೆ ಕೊಟ್ಟಿದ್ದೇವೆ ಅಷ್ಟವರೆಗೆ. ಅದರಲ್ಲಿ ಪುರುಷೋತ್ತಮ ಪೂಂಜ, ಲಕ್ಷ್ಮಣ ಶೆಟ್ಟಿ, ಇನ್ನು ಆನಂದ್ ಶೆಟ್ಟಿ ಮತ್ತು ಸತೀಶ್ ಕಾಪು, ರಘುನಾಥ್ ಆಳ್ವ ಮತ್ತು ಈ ಸಲ ಅದರಂತೆ ಅದನ್ನು ನಾವು ಮಾರಾಣಿ ಸದನ್ ಶೆಟ್ಟಿಯವರಿಗೆ ಕೊಟ್ಟಿದ್ದೇವೆ. ಇದರ ಮುಂಬೈಯಲ್ಲಿ ಯಕ್ಷಗಾನಿಗೆ ಬಹಳ ಬೇಡಿಕೆ ಇದೆ, ಭಾಳ ಇದು ಪಾಪ್ಯುಲರ್ ಆಗಿದೆ. ಇಲ್ಲಿ ಊರಿನಲ್ಲಿ ಹೇಗೆ ಅದರ ಬೇಡಿಕೆ ಉಂಟು ಹಾಗೆ ಇಲ್ಲಿ ಮುಂಬೈಯಲ್ಲಿ ಸಹ ಹಾಗೇ ಬೇಡಿಕೆ ಉಂಟು. ಅದಕ್ಕೆ ಯಕ್ಷಗಾನ ಉಳಿಸಿ ಬೆಳೆಸಲು ನಮ್ಮದಾದ ಹಳ್ಳಿ ಸಭೆಯನ್ನು ಮಾಡುತ್ತಿದ್ದೇವೆ ಕಳೆದ 10 ವರ್ಷಗಳಿಂದ. ಮೋಕ್ಷ ಸ್ಥಾನದಲ್ಲಿರುವಂತಹ ಸೀತಾರಾಮ್ ಶೆಟ್ಟಿಯವರು ಬಹುಶಃ ಇದನ್ನು ವೀಕ್ಷಿಸುತ್ತಿರಬಹುದು. ಅವರ ನೆನಪು ಕೂಡ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ. ಸದಾನಂದ ಶೆಟ್ಟಿಯವರೇ ಕೂತ್ಕೊಳ್ಳಿ. ನಾವು ಸದಾನಂದ ಶೆಟ್ಟಿಯವರಿಗೆ ಅರ್ಪಿಸಿದ ಮಾನಪತ್ರ ಈ ರೀತಿ ಇದೆ. ಯಕ್ಷಮಾನಸ ಮುಂಬೈ ಇವರು ಕೊಡಮಾಡುವ ಪ್ರೊಫೆಸರ್ ಸೀತಾರಾಮ್ ಶೆಟ್ಟಿ ಸ್ಮಾರಕ ಯಕ್ಷಗಾನ ಪ್ರಶಸ್ತಿ 2017. 10ನೇ ಯಕ್ಷಮಾನಸ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅಜಕಾರು ಕಲಾಭಿಮಾನ ಬಳಗದ ಸಂಯೋಜನೆಯಲ್ಲಿ ಊರಿನ ಪ್ರಸಿದ್ಧ ಕಲಾವಿದರ ಕೂಡುವಿಕೆಯಿಂದ ಪ್ರದರ್ಶಿಸಲ್ಪಟ್ಟ ಯಕ್ಷಗಾನ ಕಾರ್ಯಕ್ರಮದಲ್ಲಿ ಯಕ್ಷಗಾನದ ಹಿರಿಯ ಕಲಾವಿದ ಶ್ರೀ ಮಾನಾಡಿ ಸದಾನಂದ ಶೆಟ್ಟಿ ಅವರಿಗೆ ಪ್ರದಾನಿಸಿದ್ದ ಪ್ರಶಸ್ತಿ ಪತ್ರ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲ್ಕಿ ಸಮೀಪದ ಮಾನಾಡಿ ಎಂಬಲ್ಲಿ ಜನಿಸಿದ ತಾವು ಕರಾವಳಿಯ ಗಂಡು ಕಲೆ ಯಕ್ಷಗಾನವನ್ನು ಪ್ರವೃತ್ತಿಯನ್ನಾಗಿ ಸ್ವೀಕರಿಸಿ ಸುಮಾರು 4 ದಶಕಗಳ ಕಾಲ ಮುಂಬೈ ಯಕ್ಷರಂಗದ ಹಿರಿಯ ಕಲಾವಿದರ ಒಡನಾಡಿಯಾಗಿ, ಸಮರ್ಥ ವೇಷಧಾರಿಯಾಗಿ, ಯಕ್ಷಗಾನ ಅರ್ಥಧಾರಿಯಾಗಿ, ಶ್ರೀ ಗೀತಾಂಬಿಕಾ ಕೃಪಾಪೋಷಿತ ಯಕ್ಷಗಾನ ಮಂಡಳಿ, ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಮಂಡಳಿ, ಶ್ರೀ ಮಹಾವಿಷ್ಣು ಬಂಟ ಯಕ್ಷಗಾನ ಕಲಾಮಂಡಳಿ ಹಾಗೂ ಮುಂಬಯಿಯ ವಿವಿಧ ಮಂಡಳಿಗಳಲ್ಲಿ ಕಲಾ ಸೇವೆಯನ್ನು ಮಾಡುತ್ತಾ ಯಕ್ಷಗಾನವನ್ನು ಉಳಿಸಿ ಬೆಳೆಸುವಲ್ಲಿ ಅವಿರತವಾಗಿ ದುಡಿಯುತ್ತಿರುವ ಅವರು ಯಕ್ಷರಂಗಕ್ಕೆ ನೀಡಿದ ಕೊಡುಗೆಯನ್ನು ಪರಿಗಣಿಸಿ ಪ್ರೊಫೆಸರ್ ಸೀತಾರಾಮ್ ಶೆಟ್ಟಿ ಸ್ಮಾರಕ ಯಕ್ಷಗಾನ ಪ್ರಶಸ್ತಿ 2017 ಪ್ರದಾನಿಸಲು ಸಂತೋಷವಾಗುತ್ತದೆ. ಶ್ರೀದೇವರು ಆಯುರಾರೋಗ್ಯ ಐಶ್ವರ್ಯಗಳನ್ನಿತ್ತು ರಕ್ಷಿಸಲಿ ಎಂದು ಹಾರೈಸುತ್ತಾ ಈ ಪ್ರಶಸ್ತಿ ಪತ್ರವನ್ನು ಅರ್ಪಿಸುತ್ತಿದ್ದೇವೆ. ಯಕ್ಷಮಾನಸ ಎಂದಿಂದ ಪ್ರಾರಂಭ ಆಯಿತು ಅಂದಿನಿಂದ ಇದನ್ನು ನಾನು ನೋಡುತ್ತಾ ಇದ್ದೇನೆ, ಹತ್ತಿರದಿಂದ ಬಲ್ಲವನಾಗಿದ್ದೇನೆ. ದಿವಂಗತ ಸೀತಾರಾಮ ಶೆಟ್ಟಿಯವರ ಪ್ರೊಫೆಸರ್ ಸೀತಾರಾಮ ಶೆಟ್ಟಿಯವರ ಉಪಸ್ಥಿತಿಯಲ್ಲಿ ಅಂದು ಪ್ರಾರಂಭವಾದದ್ದು. ವಿಜಯಣ್ಣ ಹಾಗೂ ಸುರೇಂದ್ರ ಕುಮಾರ್ ಹೆಗ್ಡೆ ಅವರು ಹೇಳಿದ ಹಾಗೆ ಸಮಾನ ಮನಸ್ಕರು ಸೇರಿ ಪ್ರಾರಂಭಿಸಿದ ಈ ಸಂಸ್ಥೆ ಮುಂಬೈಯಲ್ಲಿ ಇಷ್ಟರ ತನಕ ಪ್ರಸಿದ್ಧಿಗೆ ಬಂದಂತಹ ಹಲವಾರು ಕಲಾವಿದರನ್ನು ಗುರುತಿಸಿ ಸನ್ಮಾನಿಸಿದ ಈ ವೇದಿಕೆ ಇಂದು ನನ್ನನ್ನು ಗುರುತಿಸಿ ಸನ್ಮಾನಿಸಿದೆ, ಪ್ರಶಸ್ತಿಯನ್ನು ಪ್ರದಾನಿಸಿದೆ. ಇದನ್ನು ಸ್ವೀಕರಿಸುವುದಕ್ಕೆ ನನಗೆ ಅತೀವವಾದಂತಹ ಸಂತೋಷವಾಗುತ್ತಾ ಇದೆ. ಜೀವನದಲ್ಲಿ ಯಾವುದೋ ಒಂದು ಕ್ಷಣಗಣನೆಯನ್ನು ನಾನು ಸಂತೋಷದ ಕ್ಷಣಗಣನೆಯನ್ನು ಕಂಡಿದ್ದೇನೆ, ಕಾಣುತ್ತಾ ಇದ್ದೇನೆ ಎನ್ನುವ ಹಾಗೆ ಅನುಭವ ಆಗುತ್ತಾ ಇದೆ. ಹಿಂದೊಮ್ಮೆ ಬಂಟರ ಸಂಘದಲ್ಲಿ ಆದಂತಹ ಆನಂದ ಶೆಟ್ಟಿ ಸ್ಮಾರಕ ಪ್ರಶಸ್ತಿಯನ್ನು ಪ್ರದಾನಿಸುವ ಸಮಯದಲ್ಲಿ ನನ್ನ ಅಭಿಮಾನಿಯಾಗಿ ದಿವಂಗತ ಸೀತಾರಾಮ ಶೆಟ್ಟಿ ಅವರು ನಿನ್ನ ಮಾನಪತ್ರವನ್ನು ಯಾನೇ ಓದುವೆ ಅಂತ ಹೇಳಿ ಅವರೇ ವಾಚಿಸಿದ್ದರು.
ಅಭಿಮಾನದಿಂದ ನನ್ನ ಬೆನ್ನು ತಟ್ಟಿದ್ದರು. ಇಂದು ಅವರ ಸ್ಮರಣಾರ್ಥವಾಗಿಯೇ ಪ್ರಸಾದಿಸುವಂತಹ ಈ ಪ್ರಶಸ್ತಿಯನ್ನು ಸ್ವೀಕರಿಸುವುದಕ್ಕೆ ನನಗೆ ಅತೀವವಾದಂತಹ ಸಂತೋಷವೂ ಆಗುತ್ತಾ ಇದೆ. ಕೆಲವು ಒಳ್ಳೆಯ ಮಾತುಗಳಿಗಾಗಿ ನಾವು ಕಾತರಾಗಿದ್ದೇವೆ. ಈ ಸಮಾರಂಭವೇ ಹಾಗೆ. ಒಂದೆಡೆ ಯಕ್ಷಗಾನದ ಸಾಹಿತಿಗಳು ಮಾತಾಡಿದರು, ನಿರ್ವಹಣೆಯಾಗಿ ನಾನೊತ್ತದು ಮಾತಾಡಿದೆ. ಈಗ ಈ ಸಮಾರಂಭ ಚಂದ ಹೆಚ್ಚಲಿಕ್ಕಾಗಿ 2-3 ವಾಕ್ಯಗಳು ಅಷ್ಟೇ, ಅಷ್ಟು ಸಾಕು, ಅಷ್ಟು ಬೇಕು. ಆದ್ದರಿಂದ ನಾವು ನೇರವಾಗಿ ನಮ್ಮ ಟ್ರಸ್ಟ್ಗಳಲ್ಲಿ ಒಬ್ಬರಾದಂತಹ ಪಾಲೆತ್ತಾಡಿಯವರ ಅಭಿಪ್ರಾಯಗಳನ್ನು ಕೇಳಲಿಕ್ಕೆ ಕಾತರಾಗಿದ್ದೇವೆ. ಇದು ಒಂದೇ ಮನಸ್ಸಿನ ಸಮಾನ ಮನಸ್ಕರ ಒಂದು ಯೋಜನೆ. ಮುಂಬೈಯಲ್ಲಿ ಯಕ್ಷಗಾನದ ಆ ಒಂದು ಉತ್ಸಾಹವನ್ನು, ಹುರುಪನ್ನು, ಉತ್ತೇಜನವನ್ನು ಇಟ್ಕೊಳ್ಬೇಕು ಅಂತೇಳಿ ಇದರಲ್ಲಿ ಶೇಖರ್ ಶೆಟ್ಟರ ಪಾತ್ರವೇ ಜಾಸ್ತಿ. ಅವರು ಯಕ್ಷಗಾನಕ್ಕೆ ಎಷ್ಟು ಯೋಚನೆ ಮಾಡ್ತಾರೆ, ಯಕ್ಷಗಾನದ ಉನ್ನತಿಯ ಬಗ್ಗೆ, ಯಕ್ಷಗಾನದ ಒಳ್ಳೆಯ ಯಕ್ಷಗಾನ ಉಳಿಬೇಕು, ಯಕ್ಷಗಾನ ಕಲೆ ನಮ್ಮ ಒಂದು ಭಾಳ ಅಪೂರ್ವ ಕಲೆ, ಇದನ್ನು ಮುಂಬೈಯಲ್ಲಿ ಉತ್ತೇಜನ ಮಾಡಲಿಕ್ಕೆ ಈ ರೀತಿ ಒಂದು ಪ್ರಶಸ್ತಿಯನ್ನು ಹುಟ್ಟಾಕಬೇಕು ಅನ್ನೋಂಥದ್ದು ಬಹಳ ದೊಡ್ಡ ಮನಸ್ಸು. 10 ವರ್ಷದ ಹಿಂದೆ 25,000 ಒಂದು ಪ್ರಶಸ್ತಿ ಅಂತ ಹೇಳಿದರೆ ನಮಗೆ ಗೊತ್ತಿದೆ. ಪ್ರಶಸ್ತಿಗೆ ಬಹಳ ಮಹತ್ವ ಇದೆ. ಖಾಲಿ ಒಂದು ಸರ್ಟಿಫಿಕೇಟ್ ಅದು ಅಲ್ಲ, ಅದು ಕೂಡ ಯಕ್ಷಮಾನಸ 25,000 ನಗದು ಪ್ರಶಸ್ತಿ. ಈ ಪ್ರಶಸ್ತಿಯ ಮೌಲ್ಯದ ಹಿಂದೆ ಒಬ್ಬ ಕಲಾವಿದನನ್ನು ನೆನಪಿಸಿಕೊಳ್ಳುವ, ಆ ಕಲಾವಿದನಿಗೆ ಒಂದು ದೊಡ್ಡ ಇದಲ್ಲದು, ಧನದ ಸಹಾಯ ಮಾತ್ರ ದೊಡ್ಡ ಸಹಾಯ ಅಲ್ಲ. ಆದರೆ ಒಂದು ಪ್ರಶಸ್ತಿಯನ್ನು ಕೊಡುವಾಗ ಯಾವ ರೀತಿಯಲ್ಲಿ ಕೊಡಬೇಕು ಅನ್ನೋಂಥ ಒಂದು ಸಣ್ಣ ರೂಪ. ಯಕ್ಷಮಾನಸ ಕಳೆದ ಒಂದು 10 ವರ್ಷದಿಂದ ಅರ್ಥಪೂರ್ಣವಾದ ಕೆಲಸ ಮಾಡುತ್ತದೆ ಅಂದರೆ ನಮಗೆ ತುಂಬ ಖುಷಿ. ಯಾಕಂದರೆ ಪ್ರತಿ ವರ್ಷವೂ ಒಳ್ಳೆಯ ಕಲಾವಿದರನ್ನು ಗುರುತಿಸಿ ಅವರಿಗೆ ಸನ್ಮಾನ, ಪ್ರಶಸ್ತಿಯನ್ನು ನೀಡುತ್ತಿದೆ. ಇದೊಂದು ಒಳ್ಳೆಯ ಕೆಲಸ. ಶೇಖರಣ್ಣ ಮತ್ತು ಟ್ರಸ್ಟಿ, ನಮ್ಮ ಕರ್ನಾಟಕ ಮಲ್ಲದ ಸಂಪಾದಕರು, ವಿಜಯಣ್ಣ, ಸುರೇಂದ್ರಣ್ಣ ಅಂಥ ವಾಗ್ಮಿಗಳು ಇದರಲ್ಲಿದ್ದಾರೆ. ಈಗ ನೋಡಿದ ಹಾಗೆ ಯಕ್ಷಗಾನ ಕಲಾಭಿಮಾನಿಗಳು ಒಳ್ಳೆಯ ಅಂದರೆ ಒಂದು ಅವರ ಪಾತ್ರವನ್ನು ನೋಡಲಿಕ್ಕೆ ಇಷ್ಟು ಖುಷಿ ಆಗ್ತದೆ. ಯಾಕಂದರೆ ನಮ್ಗೆ ಅನ್ನಿಸ್ತದೆ, ನಾನು ಚಂದ್ರಾಸನಲ್ಲಿ ಹೇಳುತ್ತಿದ್ದೆ, ಇವರಿಗೆ ದಿವಸಕ್ಕೆ ಒಂದು ಪ್ರಸಂಗ, ಬೇರೆ ಬೇರೆ ಪ್ರಸಂಗ, ನಮಗೆ ಇವತ್ತು ಮಾತಾಡಿದ್ದು ನಾಳೆ ನೆನಪಿರುವುದಿಲ್ಲ. ಆದರೆ ಅವರು ಒಂದು ಕಾವ್ಯಪೂರ್ಣವಾಗಿ, ಸುಸಂಸ್ಕೃತವಾಗಿ ಆ ಚೆಂಡೆಗೆ, ಭಾಗವತರ ಅರ್ಥಕ್ಕೆ, ತಾಳಕ್ಕೆ ತಕ್ಕಂತೆ ಕುಣಿಯುವ ಈ ಕಲೆ ಬಹುಶಃ ಬೇರೆಲ್ಲಿಯೂ ಇರದು. ಈ ಸಂಸ್ಕೃತಿಯನ್ನು ಉಳಿಸಲು ನಮ್ಮ ಯಕ್ಷಮಾನಸ ಮುಂಬೈ ಇವರು ತುಂಬ ಶ್ರಮ ಪಡೋದು ನಿಜವಾದಿ ನಾವು ಅಭಿಮಾನ ಪಡತಕ್ಕದ್ದು. ಶೇಖರಣ್ಣ, ಹೀಗೆಯೇ ನಿಮ್ಮ ಕೆಲಸ ಮುಂದುವರಿಯಲಿ, ನಿಮ್ಮೊಟ್ಟಿಗೆ ನಾವು ಕೂಡ ಇದ್ದೇವೆ ಎಂಬ ಭರವಸೆಯನ್ನು ಕೊಟ್ಟು ಯಕ್ಷಮಾನಸಕ್ಕೆ ಒಳ್ಳೆಯ ಶುಭ ಹಾರೈಕೆಯನ್ನು ಹಾರಸುತ್ತಾ ನನ್ನೆರಡು ಮಾತನ್ನು ಮುಗಿಸುತ್ತೇನೆ. ಜನ್ಮಭೂಮಿ ತುಳುನಾಡು ಬುಡ್ದು ಬಜ್ಜಿದಿಂಜಾವರೆ ಬೊಂಬೈಯಿಂದ ಈ ಕರ್ಮಭೂಮಿಗೆ ಬತ್ತಿನ ನಮ್ಮ ಬಂಧುಲು ಸಂಘಟ ಮಲ್ತು ಸಂಘ ಸಂಸ್ಥೆಯನ್ನು ಕಟಿಯರು. ತನ್ಮೂಲಕ ನಮ್ಮ ಮಾತೃ ಸಂಸ್ಥೆಯನ್ನು ಒರಿಪಾಯರೆ, ಮೆರೆಪಾಯರೆ, ಬುಲೆಪಾಯರೆ ನಮ್ಮ ಯುವ ಪೀಳಿಗೆಗೆ ಧಾರ್ಮಿಕ ಸಾಂಸ್ಕೃತಿಕ ಸಂದೇಶ ಯಕ್ಷಗಾನದ ಮೂಲಕ ಕೊರಿಯರ ಸುಲಭ ಆಪುಂಡು. ಆ ಚಂಡ ಮದ್ದಲೆದ ಶಬ್ದ, ಭಾಗವತರನ ಪೊರ್ಲುದ ಸ್ವರ, ಗೆಜ್ಜೆ ಕಟದು ಹೆಜ್ಜೆ ಪಾಡುನ ಕಲಾವಿದರನ ವಿದ್ವತ್ ಜಿಂಜಿನ ಪಾತೆರ ನಮ್ಮನರ ಕಲ್ಪನಾ ಲೋಕಗೂ ಲೆತ್ತೊಂದು ಪೋಪುಂಡು. ಕಲಾ ಮಾತೆನ ಪೂಜೆನ ಯಕ್ಷ ಮಾನಸದ ಯಜಮಾನೆ ಶೇಖರನ್ನೇ ಬೊಕ್ಕ ಅರನ ಇಡೀ ತಂಡ ಬಾರಿ ಪೊರ್ಲುಡು ಮಲ್ತೊಂದು ಬರೊಂದುಂಡು. ನಮ್ಮ ದಿವಂಗತ ಕೋಟ ಶಿವರಾಮ್ ಕಾರಂತರ್ನ ಟೈಮುಡು ದುಂಬು ಸೂರ್ಯಾಸ್ತದ್ದು ಸೂರ್ಯೋದಯ ಇತ್ತಿನ ಕಡೆಕ್ 6 ಗಂಟೆದ ಪ್ರಯೋಗ ಕೋಟ ಶಿವರಾಮ್ ಕಾರಂತರ್ ಮಲ್ತೇರು. ಇತ್ತವು 3 ಗಂಟೆಗೆ ನಮ್ಮ ಬೈದ ಒಂಜಿ ಕಾಲುಡು ಕ್ರಿಕೆಟ್ ನಮ್ಮ ಟೆಸ್ಟ್ ಮ್ಯಾಚ್ ಬೊಕ್ಕ ಹಿಡ್ದು ಬೊಕ್ಕ ಒನ್ ಡೇ ಬತ್ತನ ಇತ್ತ T20 ಬೈದು ಅಂಚೆ ನಮ್ಮಲ್ಲ ಒಂಜಿ T20 ಲೆವೆಲ್ ಬೈದ ಆಂಡ ಈ ನೆನ ಒಂಜಿ ಮರ್ಯಾದೆನ ಒರುಪುನ ನಮ್ಮ ನೇನು ಬುಲೆಪನ ನಮ್ಜಿ ಕರ್ತವ್ಯ ನಮ್ಮದ ನಾವು ದಾಯಕ ಪನ್ಪೆನ್ ಪಂಡ ಒಂಜಿ ಹಾಡುಗಾರಿಕೆ, ಮಾತುಗಾರಿಕೆ, ವೇಷಭೂಷಣ ಅಯ್ಯನ ಜೊತೆಟ್ಟು
ನಾಟ್ಯ ಈ ಅಂಚಿನೊಂಜಿ ಪರಿಪೂರ್ಣವಾದ ಕಲೆ ನಮ್ಮ ಈ ಕರಾವಳಿದ ಯಕ್ಷಗಾನದ ಕಲೆ. ಯಕ್ಷಗಾನ ಒಂದು 400 ವರ್ಷಗಳ ಹಿಂದೆ ಸ್ಟಾರ್ಟ್ ಆಯ್ತಂತೆ. ಅದು ಒಂದು ವೈಷ್ಣವ ಮೊಮೆಂಟಿನ ಲೆಕ್ಕದಲ್ಲಿ ಶುರುವಾಗಿತ್ತಂತೆ. ಅದನ್ನು ಮುಂದೆ ಬೆಳೆಸುವಲ್ಲಿ ಎಲ್ಲ ದೇವಸ್ಥಾನಗಳು ಅದು ಹೊಣೆತರವಾದ ಒಂದು ಗುರುತರವಾದ ಒಂದು ಇದನ್ನು ನಿಭಾಯಿಸಿದ್ದಾರೆ. ಪರ್ಟಿಕ್ಯುಲರ್ಲಿ ಧರ್ಮಸ್ಥಳ, ಮಂದಾರ್ತಿ, ಕಟೀಲು, ಇನ್ನು ಈವನ್ ಸಣ್ಣ ಸಣ್ಣ ದೇವಸ್ಥಾನಗಳು ಅವರವರದ್ದೇ ಆದ ಒಂದು ಟ್ರೂಪುಗಳನ್ನು ಇದು ಮಾಡಿಕೊಂಡು ಈ ಕಲೆಯ ಒಂದು ಅಭಿವೃದ್ಧಿಗೆ ತುಂಬ ಕಾರಣೀಭೂತರಾಗಿದ್ದಾರೆ. ಇದು 16th ಸೆಂಚುರಿಯಲ್ಲಿ ಶುರುವಾಗಿ ಇಟ್ ವಾಸ್ ಲಿಮಿಟೆಡ್ ಟು ಬಯಲಾಟ ಫಾರ್ಮ್ಯಾಟ್. ಇನ್ ದಿ ಸೆನ್ಸ್ ಡಿವೋಟಿಗಳು ನಮ್ಮ ದೇವರನ್ನು ಖುಷಿ ಮಾಡಲಿಕ್ಕೆ ಹರಿಕೆ ಹೊತ್ಕೊಳ್ತಿದ್ರು. ಆ ರೀತಿಯಲ್ಲಿ ಯಕ್ಷಗಾನವನ್ನು ಡೆವಲಪ್ ಮಾಡಿದರು. ಪ್ರತಿ ದೇವಸ್ಥಾನದವರು ಅವರವರದೇ ಒಂದು ಮೇಳ ಟ್ರೂಪನ್ನು ಮಾಡಿಕೊಂಡು ಅವರ ದೇವರ ಮಹಿಮೆಯನ್ನು ಜನತೆಗೆ ಮುಟ್ಟಿಸುವಲ್ಲಿ ಆ ಪ್ರಯತ್ನವನ್ನು ಮಾಡ್ತಿದ್ರು. ಇಟ್ ವಾಸ್ ಫಸ್ಟ್ ಸ್ಟಾರ್ಟೆಡ್ ವಿತ್ ಪ್ರೈಸಿಂಗ್ ದೇರ್ ಡೇಟಿ. ಇಟ್ ವಾಸ್ ಕಮರ್ಷಿಯಲೈಸ್ಡ್ ಇನ್ 1950s ಐ ಬಿಲೀವ್. ಎಲ್ಲ ಕಮರ್ಷಿಯಲ್ ಅಂದರೆ ಟಿಕೆಟಿಂದ ಆಟಗಳು 1950ಯಲ್ಲಿ ಬಂದವು. ಅಲ್ಲಿಂದ ಈಚೆಗೆ ಡಾಕ್ಟರ್ ಹೇಳಿದಾಗೆ ಸುಮಾರು ಚೇಂಜಸ್, ಇನ್ ದಿ ಸೆನ್ಸ್ ಚೇಂಜ್ ಇಸ್ ರಿಕ್ವೈರ್ಡ್ ಫಾರ್ ಎನಿ ಆಫ್ ದಿ ಆರ್ಟ್ ಟು ಪ್ರಿಸರ್ವ್ ಇಟ್ ಅಂತ ಒಂದು ಹಂತವಾಗಿ ಅದರಲ್ಲಿ ಕೂಡ ಭಾಳಷ್ಟು ಬದಲಾವಣೆ ಬಂದಿದೆ. ಆದರೆ ನನ್ನ ಲೆಕ್ಕದಲ್ಲಿ ಇಂಡಿಯಾದಲ್ಲಿ ಇರುವ ಎಲ್ಲ ಫೋಕ್ ಆರ್ಟ್ಗಳಲ್ಲಿ ಯಕ್ಷಗಾನ ಒಂದು ಮಹತ್ತರವಾದ ಒಂದು ಆರ್ಟ್ ಆಗಿದೆ. ಮೂಜೆ ವಾಕ್ಯ ಏನು ತಾಲ ಬರೆದ್ಕಂದಜಿ ಸುರುಕಾದಿಯಾನು ಮಾತೆರೆಗಳ ಎನ್ನ ಸೊಲ್ಮೆ ಸಂದ ಒಂದುಲ್ಲೆ ಎದುರು ಯಕ್ಷಗಾನ ಪ್ರೇಮಿನಗುಲ್ಲೇರು ಮಲಬಲ್ಲ ಬಿನ್ನೇರ್ನಗುಲ್ಲೇರು ಮೇರ್ ಪನ್ಯ ಲೆಕ್ಕ ಒಂದು 3ನೇ ವರ್ಷ ಯಾನು ಇಡೇ ಬರ್ಪೀನಿ. ಶೇಖರಣ್ಣೆ ಪಂಡೆ ಏನು ಅಧ್ಯಕ್ಷರು ಚೇಂಜ್ ಆತೇರು ಅಂಚದು ಏನನ್ನು ಬಿಡೋಲಿ ಅದು ಬಂಡೇಲಿ ಬೊಕ್ಕಲ ಬಲ್ಲ ಅಂಡೇರು ಅಂಚದು ಬರ್ತೀನಿ ಅಂತ ಸುರುಟಾಗದು ಏನು ಶೇಖರಣ್ಣಾಗ ಯಕ್ಷಮಾನಸದ ದಶಮಾನೋತ್ಸವ ಸಂಭ್ರಮದಲ್ಲಿ ಕೊಡು ಅರೆಗೆ ನಾನು ಅಭಿನಂದನೆ ಮಲ್ತಂದುಲ್ಲೆ ಬೊಕ್ಕಂಜಿ ಬಂಡ ಇನ್ನು ನಮ್ಮ ಸದಾನಂದ ಶೆಟ್ರ ಮೇರೆಗೆ ನಮ್ಮ ಇನಿ ಮಾನದಿಗೆ ಮಲ್ತ ಅರೆಗಲೆ ನಾನು ಅಭಿನಂದನೆ ಮಲ್ತಂದುಲ್ಲೆ. ಸೀತಾರಾಮಣ್ಣೆ ಏನಾನು ಪಬ್ಲಿಕ್ ಲೈಫ್ ಸ್ಪೆಷಲಿ ನಮ್ಮ ಊರ್ದ ಪಬ್ಲಿಕ್ ಲೈಫ್ ಕಂದಿನಾರು ಅಂಚಾದ ಯಾನು ಅರೇನು ಏನೇನಿದೆ ತೊಂದು ಅರೆಗೆ ಯಾನು ಶ್ರದ್ಧಾಂಜಲಿ ಕೊರೊಂದಿಲ್ಲ ಅಂಚನೆ ಎನ್ನ ಮೂಜಿ ವಾಕ್ಯಡೆ ಎನ್ನ ಭಾಷಣವನ್ನು ಮುಕ್ತಾಯ ಮಾಡೋದಿಲ್ಲ. ಧನ್ಯವಾದ. ಅಂದರೆ ಏನನ್ನ ಯಕ್ಷಮಾನಸ ಮುಕ್ಳು ನನ್ನ ಲೆತ್ತಿನಕ್ಕೆ ಮಸ್ತ್ ಟ್ಯಾಂಕ್ಸ್ ಇಂಜಿನ ಸಣ್ಣ ಲೆತ್ತದಂಕ ಈ ಸಂದರ್ಭಗಳು ಮತ್ತು ಮುಕ್ಳು ಮಲ್ತಿನ 10 ವರ್ಷದ ಕಾರ್ಯಕ್ರಮ ಮತ್ತು ಕೇಂದ್ರ ಭಾರಿ ಖುಷಿ ಅಂಡು ಎಂಕ್ಲ ಯಕ್ಷಗಾನ ಬಂಡ ಭಾರಿ ಪ್ರೀತಿ ಯಾನ್ಲ ಎಲ್ಲಿಯೋ ಪುನಃ ಮಸ್ತ್ ಯಕ್ಷಗಾನ ಮಲ್ತೆ ಇಲ್ಲಡೆ ಮಾತ್ರ ಪಿದೆ ಮಲ್ತ ದಯಬಂಡ ಅಪಗ ಎಂಕ್ಲ ಇಂಚ ಮತ್ತು ಸಂಘ ಸಂಘಟನೆ ಮತ್ತು ಇತ್ತೀಜಿ ಎಂಕ್ಲೆ ಕಾಲೇಜ್ ಸ್ಕೂಲು ಪೋಪುನ ಕಾಲೇಜ್ ಪೋಪುನ ಇಲ್ಲಡೆ ಡಂಗಡ ಗಡ ಗಡ ಒಟ್ಟು ನಲಿಪುನು ಭಾಗವತ ಲೆಕ್ಕ ಕೇಪನ್ಪುನು ಅದ ಇತ್ತಡು ಅಂಡ ಎಂಕ್ ಭಾರಿ ಪ್ರೀತಿ ಬಂಡ ಯಕ್ಷಗಾನ ಬಂಡ ಭಾರಿ ಪ್ರೀತಿ ಬೊಕ್ಕ ಎನ್ನ ಡ್ಯಾಡಿಲ ಯಕ್ಷಗಾನದ ಬಾರಿ ಒಂದು ಆರು ಓಲು ಊರುಡು ಆಟ ಆಡಲ್ಲ ಆರು ಪೋಂದಿತ್ತೀರು ಕೂಡ ಎನ್ನಲ್ಲ ಸೈಕಲ್ಗಳು ಏನಲ್ಲ ತಂದು ಬಂದಿತ್ತೇರಿ ಅರೆ ಭಾರಿ ಆಟದ ಮಾರ್ಲು ಊರುಡು ಮತ್ತು ದುಂಬು ಈ ಆಟ ಬಣ್ಣನಂಡ ಶನಿವಾರ ಒಂದಿತ್ತನು ಐತ ರಜೆ ಇತ್ತಂಡು ಅವು ಟೆಂಟೆಡ್ ಒಂದಿತ್ತನು ಮತ್ತು ಹಾಲು ಇಂಚೆ ಮತ್ತು ಅವನಿಚ್ಚಿ ಎಲ್ಲ ಅಪ್ಪನೊಟ್ಟಿಗೆ ಫೋನಿತ್ತ ಅವರು ಮತ್ತು ದೇವಿ ಮಹಾತ್ಮೆ ಮತ್ತು ಆಟ ಅನ್ನಾಗ ಅವು ಮೈಸೂರು ಮತ್ತು ಬಣ್ಣಕ್ಕೆ ಲಕ್ಕುನು ಬಕ್ಕ ಕೂಡ ಜೆಪ್ಪುನು ಒಕ್ಕ ಅಪ್ಪ ಪಿದೇಬೋದು ಲಕ್ಕದ ಕಂತು ಕೊರಪೆ ಅವೆಂತಿನ ಪಿನ್ ಕೂಡ ಜೆಪ್ಪುನು ಕಾಂಡ ಲಕ್ಕನಾಗ ಅಂಚಿಂಚಿ ತೂನಾಗ ಪಿದೆ ಟೆಂಟು ಪುಚಿ ಪಂಡ ಬಾಡಿಗೆ ಟೆಂಟ್ ಬಾಡಿರುತ್ತೆ ಕಾಂಡ 5 ಗಂಟೆ ಕತ್ತ ಪಗೆಲಾಪಿನ ಒಂದು ದುಮ್ಮೆ ಹಾಕಿದ್ದು ಮಾತ್ರ ರೆಡಿ ಮಾಡ್ತದೆ ವ್ಯಾನೆ ಮತ್ತು ಪಾಡೊಂದು ಅಂಡ ಈ ಇಂಕ ಭಾರಿ ಖುಷಿ ಯಕ್ಷಗಾನ ಪ್ರೋತ್ಸಾಹ ಕೊರೋಡು ಈ ಮತ್ತು ತುಳು ಪಿಕ್ಚರ್ ಬರ್ಕೊಂಡು
ಪಿಕ್ಚರ್ಸ್ ಮತ್ತು ಇದು ಬರ್ಪಡು ಎಡ್ಡೆ ನಮ್ಮ ಕನ್ನಡ ಪಿಕ್ಚರ್ ತುಳು ಪಿಕ್ಚರ್ ಪ್ರೋತ್ಸಾಹ ಕೊರೋಡು ತುಳು ಪಿಕ್ಚರ್ ಮಸ್ತ್ ಪ್ರೋತ್ಸಾಹ ಕೊರೋಡು ಈ ಮೇರೆ ಮೊನ್ನೆ 15 ಪಿಕ್ಚರ್ ಮತ್ತೆ ರಿಲೀಸ್ ಇತ್ತು ಬಾಂಬೆಗೆ ಬರೋದುಂಡತ್ತು ಅವು ನಮ್ಮ ತುಳು ಪಿಕ್ಚರ್ಗೆ ಮಸ್ತ್ ಪ್ರೋತ್ಸಾಹ ಕೊರೋಡು ಮೇರ್ನ ದುಮ್ಮದ ಪಿಕ್ಚರ್ಲ ಹೆಂಗೆ ಬಾರಿ ಲೈಕ್ ಆತುಂಡು ಆ್ಯಕ್ಚುಲಿ ವಿಜಯಣ್ಣನ ಮಸ್ತ್ ಸಮಯ ಬೊಕ್ಕತ್ತು ಇನ್ನು ಬಾರ ಪಿಕ್ಚರ್ ಮಸ್ತ್ ಬ್ಯುಸಿ ಇತ್ತು ಟೆನ್ಷನ್ ಸೊ ನಮ್ಮ ಯಕ್ಷಗಾನ ನಮ್ಮಕ್ಲು ಊರ್ದಕ್ಲು ಮೇಯ್ನ್ ಯಕ್ಷಗಾನಾಗ ಏರು ಎಡ್ಡೆ ಉಳ್ಳೇರ ಅಕ್ಲೇನು ಮಿತ್ತಕಂತದ್ದು ಅಕ್ಲೆಗೆ ಪ್ರೋತ್ಸಾಹ ಕೊಡ್ದು ಅಕ್ಲೆ ಹಿಂಗಿನ ಪ್ರಾಬ್ಲಮ್ಸ್ ಇತ್ತು ಸಾಲ್ವ್ ಮಾಡ್ತದೆ ಅವೇ ನಮ್ಮ ಅಕ್ಲೆ ಎಡ್ಡೆ ಹೆಲ್ಪ್ ಮೊಕ್ಲಿತ ಮಲ್ತೊಂದುಲ್ಲೆ 10 ವರ್ಷದಿಂದ ಪ್ರೋತ್ಸಾಹ ಮಲ್ತೊಂದುಲ್ಲೇರು ನಮ್ಮ ಸಿದ್ದರಾಮಣ್ಣೆ ಆಯ್ತಾ ದುಮ್ಮೂರ್ದಿಂಚಿ ಹೊಂದಿತ್ತೇರು ಹೇಳಿದ ಮತ್ತು ನಮ್ಮ ಜಯರಾಮಣ್ಣೆ ಸದಸ್ಯ ಮತ್ತು ದುಮ್ಮುಕಂತೇರು ಅಂಚೆ ಮಾತನ್ನ ನಿಕ್ಲು ದುಮ್ಮುಕಾಲಿ ಎಂಕ್ಲು ಉಲ್ಲ ನಿಕ್ಲೊಟ್ಟಿಗೂ ಎಂಗ್ಲಾಂಡ್ ಏನೆಲ್ಲ ಇಂಜಿನ ಪ್ರೋತ್ಸಾಹ ಕೊರೈತೆ ಕೊರಪೆ ಒಂದೇನ 2 ಪಾತ್ರೆಯನ್ನು ಮುಗಿಪು ಆಟವನ್ನಾಗ ಎಂಕ್ಲ ಭಾರಿ ಇಷ್ಟ ಊರುಳ್ಳ ಅಂಜನೆ ಆಟ ಮಿನಿ ಪುನಃ ನಮ್ಮಲ್ಲ ರಾತ್ರಿ ಇಡ್ಬೋದು ಒಂದು ಪಜೆ ಬತ್ತೊಂದು ಕುಲ್ಲುದು ತೂವೊಂದಿತ್ತ ಇತ್ತೆ ಮತ್ತು ಅಂಚೆ ಅಗತ್ಯ ಇದ್ದಾಗ ನಮ್ಮ ಸ್ವಲ್ಪ ಬೊಂಬಾಯ್ಡು ಮತ್ತು ಹಾಲ್ಡ್ ಸ್ಟೇಜ್ ಆರಾಮ ಕೂದು ಒಂದು ತೂವರೆ ಹಾಕೊಂಡು ಬೊಕ್ಕ ಒಂದು ಶೇಖರಣೆ ಒಂಜಿ ಮಾತ ಊರದಾಗಲೇನು ಮಾತ ಕೊನತ್ತಿದೆ ಒಂದು ಮಾತ ಆಟ ಮಾತ ಮಲ್ಪ ನಮಕ್ಕ ಅಂಜನೆ ಬಾಲಕೃಷ್ಣನಿಲ್ಲ ಒಂದು ಮಾತ ಮಲ್ಪವೇರು ಅಂಜಾದ ಎಂಕಲ್ಲ ಒಂಜಿ ತೂವರೆ ಖುಷಿ ಹಾಕೊಂಡಿದ್ದೆ ಬರ್ತದೆ ಅಂಡೆಲ್ಲ 3 ಗಂಟೆಗೆ ಬೈದಾನೆ ಅಂಡ ಬೊಕ್ಕ ಇಂಚನೆ ಶೇಖರಣೆ ಮಾತ ಕೊನತ್ತಿದೆ ಸದನನಿಗೆ ಒಂದು ಮಾತ ಸನ್ಮಾನ ಮಲ್ತೀರ ಅವು ತುನ್ನಾಗ ಬೊಕ್ಕಲ್ಲದು ಖುಷಿ ಆಂಡು ಚಲೋ ಇಂಚನೆ ಮಲ್ತೊಂದು ಇತ್ತೇಡ ನಮಗೆ ಊರದಾಗಲೂ ಅವೇ ಬರ್ತದೆ ಮೇರೆ ಬಾಲಣ್ಣನ ತೂವೊಂದೇವಲ್ಲ ಬಾಲಣ್ಣೆ ಹೊಡಿಲಿ ಇತ್ತಾರೆ ಅಡೆ ಪೋಂದಿಲ್ಲ ಖುಷಿ ಆಗ್ಬಂಡು ಅಂಚದೆ ನಾನು ಈತೆ ಬಾತಿರ್ದೆ ಎನ್ನ ಭಾಷೆನ ಮುಖ್ಯ. ಯಕ್ಷಗಾನವನ್ನು ಉಳಿಸಿ ಬೆಳೆಸುವಂತಹ ಸುಂದರ ಕಾರ್ಯಕ್ರಮವನ್ನು ಕೈಗೊಂಡಿದ್ದೆ ಎಂದು ಹೇಳಲು ನನಗೆ ಸಂತೋಷವಾಗುತ್ತಾ ಇದೆ. ಈ ಯಕ್ಷಗಾನದ ಕಲಾವಿದರಿಗೆ ಒಂದು ಅದರ ಒಂದು ಪ್ರೋತ್ಸಾಹಕ್ಕಾಗಿ ಬೆಳೆದಂಥ ಒಂದು ದೊಡ್ಡ ಸಂಸ್ಥೆ. ಈ ಸಂಸ್ಥೆಗೆ ನಾವೆಲ್ಲರೂ ನೆರವಾಗುವ. ಶೇಖರಣ್ಣವರು ಅವರು ಸ್ವಲ್ಪ ಮೂರ್ತಿ ಸಣ್ಣದಾದರೂ ಅವರ ಕೀರ್ತಿ ಭಾಳ ಒಳ್ಳೆದುಂಟು. ಅವರ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಹಕರಿಸೋಣ. ಯಕ್ಷಗಾನ ನಮ್ಮ ಕರಾವಳಿ ಕರ್ನಾಟಕದ ಒಂದು ಶ್ರೀಮಂತ ಕಲೆ. ಯಾಕಂದರೆ ಆ ಯಕ್ಷಗಾನ ಕಲೆಯಲ್ಲಿ ಒಂದು ಪ್ರೇರಣಾ ಶಕ್ತಿ ಇದೆ. ಆ ಯಕ್ಷಗಾನದ ಪ್ರೇರಣಾ ಶಕ್ತಿಯೇ ನನ್ನ ಎಂದು ಜೀವನದ ಒಂದು ಪ್ರೇರಣೆ ಎಂದು ಹೇಳಿದರೆ ಅದು ಅತಿಶಯೋಕ್ತಿಯಾಗಲಾರದು. ನನ್ನ ಕಾಲೇಜು ಜೀವನದಲ್ಲಿ ಶ್ರೀ ಭುವನೇಂದ್ರ ಕಾಲೇಜಿನಲ್ಲಿ ನಾನು ವ್ಯಾಸಂಗ ಮಾಡುವಾಗ ಸಿದ್ದಗಟ್ಟೆ ಚೆನ್ನಪ್ಪಶೆಟ್ಟಿಯವರಿಂದ ನಾವು ಸ್ವಲ್ಪ ನಾಟ್ಯಾಭ್ಯಾಸ ಕಲಿತಿದ್ದೇನೆ. ಕಾಲೇಜಲ್ಲಿ ವಾರ್ಷಿಕೋತ್ಸವದಲ್ಲಿ ಯಕ್ಷಗಾನದ ಪಾತ್ರವನ್ನು ಮಾಡುತ್ತಿದ್ದೆ. ನಂತರ ಬೊಂಬೆಗೆ ಬಂದ ನಂತರ ನನ್ನ CA ವ್ಯವಸಾಯದಲ್ಲಿ ವ್ಯಾಸಂಗದಲ್ಲಿ ಅದಕ್ಕೆ ನನಗೆ ಸಮಯ ಸಿಗಲಿಲ್ಲ. ಆದರೆ ಕಳೆದ ಒಂದು 4-5 ವರ್ಷದಿಂದ ನಾವು ಯಕ್ಷಗಾನ ಮಾಡ್ತಾ ಇದ್ದೇವೆ. ಕಳೆದ 2 ವರ್ಷಗಳಿಂದ ನಮ್ಮ ಗುರುಗಳಾದ ಅಜಗಾರ ಬಾಲಕೃಷ್ಣನವರ ಒಂದು ಮಾರ್ಗದರ್ಶನದಲ್ಲಿ ಕಳೆದ ವರ್ಷ ನಾವು ಶ್ರೀರಾಮ ದರ್ಶನ ಅಂತ ಯಕ್ಷಗಾನ ಮಾಡಿದ್ದೇವೆ. ಈ ಸಲ ಪಾಪಣ್ಣ ವಿಜಯ ಗುಣಸುಂದರಿ ಎಂಬ ಯಕ್ಷಗಾನವನ್ನು ಬಾಂಬೆ ಬಣಸೂಸಿನಲ್ಲಿ ನಾವು ಮಾಡಿ ತೋರಿಸಿದ್ದೇವೆ. ನನಗೆ ಯಕ್ಷಗಾನ ಅಂದರೆ ಭಾರಿ ಪ್ರೀತಿ. ಆ ಯಕ್ಷಗಾನದ ಆ ಒಂದು ನಮ್ಮ ಒಂದು ವೀರತನ, ಆ ಸರಸ, ಆ ಹಾಸ್ಯ, ಆ ವೇಷಭೂಷಣವನ್ನು ನೋಡುವಾಗ ನನ್ನನ್ನು ಯಕ್ಷಲೋಕಕ್ಕೆ ಒಯ್ಯುತ್ತದೆ ಎಂದರೆ ಅದಕ್ಕೆ 2 ಮಾತಿಲ್ಲ. ಯಕ್ಷಗಾನದಲ್ಲಿರುವಂತಹ ಆ ಕಲಾ ಪ್ರೇರಣೆ ನಮ್ಮೆಲ್ಲರ ಬದುಕನ್ನು ಸುಗಮವಾಗಿ ಮಾಡಲಿ. ಈ ಯಕ್ಷ ಕಲೆ ನಿರಂತರವಾಗಿ ಮುಂಬೈಯಲ್ಲಿ ನಡೆಯಲಿ. ಇನ್ನಿತ ಮಾತ ಗೆಸ್ಟ್ ಆಫ್ ಆನರ್ಸ್ ನಕುಲೆ ಬೊಕ್ಕ ಮಾತ ಯಕ್ಷಕಲಾಭಿಮಾನಿಲೆ ಇನ್ನಿತ್ತ ಆಟನು ತೂನಗ ಇನ್ನಿತ್ತ ಈ ಯಕ್ಷಗಾನನು ಎಂಕುಲು ಕೇನ್ನಗ ಮಸ್ತ್ ವರ್ಷದ ನಮ್ಮ ನೆನಪು ಮರುಕಳಿಸುಂಡು. ಈ ಯಕ್ಷಗಾನ ಅಂದ್ ಪನ್ಪಿನ ಸಾಧಾರಣ ಒಂಜಿ 500 ವರ್ಷ ದುಂಬುದ ಕಲೆ. ನೇನು ಒಂದು ಒಲ್ತು ಒಂದು ಬೈದಿನಿಂದ ಪನ್ನಗ ನಮ್ಮ ವೇದಾಂತ, ನಮ್ಮ 4 ವೇದ, ಋಗ್ವೇದ, ಅಥರ್ವಣ ವೇದ, ಇಂಚ 4 ವೇದಲು ನೇನು ಇಂಟರ್ಪ್ರಿಟೇಷನ್ ಮಲ್ದಿನ ಒಂಜಿ ಸಾರಾಂಶಲ ಅಲ್ತದ್ದು. ಬೊಕ್ಕ ವಾಲ್ಮೀಕಿ ರಾಮಾಯಣ ಬರೆತಿನಲ್ಲ, ಬೊಕ್ಕ ವೇದವ್ಯಾಸರು ಬರೆತಿನ ಮಹಾಭಾರತಲ. ಇಂದೇನು
ಇಂಟರ್ಪ್ರಿಟೇಷನ್ ಮಲ್ತಿನ ಆಜಿನೋದು ವರ್ಷ ದುಂಬು ಇಲ್ಲಿಗೆ ಪೋಪಿಲಕ ನಮ್ಮ ಕುಂದಾಪುರದ್ದು ನಮ್ಮ ಕಾಸರಗೋಡು ಮುಟ್ಟ ನೇನು ಈ ಕಲೆನು ಇಲ್ಲಿಗೆ ಮುಟ್ಟವನ ಒಂಜಿ ಮಾದರಿ ಓವನ್ನು ಪನ್ನಗ ಈ ಆಟ ಈ ಯಕ್ಷಗಾನ. ಈ ಯಕ್ಷಗಾನದ ಮಾದರಿಡು ಮಾತಿರ್ಲ ಏನಕ್ಕೆ ಆ ದುಂಬುದ ಟೈಮಡು ಒಂಜಿ 5 ವರ್ಷ ದುಂಬುದ ವರ್ಷದ 5 ವರ್ಷದ ಟೈಮಡು ನೇನು ಎಂಚ ಮುಟ್ಟಾದಿರಂದು ಪನ್ನಗ ಅಕುಲು ಈ ಓದುನ ಮಹಾಭಾರತ ಇಡ್ಬೇಕ ರಾಮಾಯಣ ಒಂದು ಓದುನ ಮಾತ ಇತ್ತಿಜೆ ಏರೆಗೆಲ್ಲ ಬುಕ್ಕು ನಮ್ಮ ವೇದನು ಮಾತಿರ್ಲ ಈ ಯಕ್ಷಗಾನದ ಕುಲು ಏತು ಪೊರ್ಲುಡ ಐನು ಪರಂಪರಿಸಿದ ಎಂಚ ಮನುಷ್ಯರಿಗೆ ಪಣೊಂತೆರ ಅವೇ ಅಕಲಿಗೆ ಕೇಳಿದ ಐನು ಕಲ್ತೊಂತೀರ ಮಾತ ಅಂಚನೆ ಇತ ನಮ್ಮ ಈ ಆಟ ಒಂಜಿ 10 ವರ್ಷದಂಚಿ ನಮ್ಮ ಮುಲುಂಡುಡು ಯಕ್ಷಮಾನಸದ ಕುಲು ವರ್ಮ ವರ್ಷದಂಚಿ ಇಂದು 10ನೇ ವರ್ಷ ಈತು ಪೊರ್ಲುಡು ಮಲ್ತೊಂದುಲ್ಲೆರು ನೇನು ತೂನಗ ನಮ್ಮ ಈ ಕಲಾಭಿಮಾನಿಲಿನ ಮಾತ ತೂನಗ ಮಾತ ಅಕುಲು ಏಸು ಒಂದು ಪ್ರೋತ್ಸಾಹ ಕೊರ್ಪೆರು ನೆಕ್ ನಮ್ಮ ಈ ಸಂಸ್ಕೃತಿ ಪನ್ನಗ ಈ ಯಕ್ಷಗಾನಡು ಏತು ಒಂಜಿ ಇಂಪಾರ್ಟೆನ್ಸ್ ಕೊರೊಂದುಂಡು ಪಂಡು ನೆಂಕ್ ನೇಕ್ ತೂನ ಗೊತ್ತಾಪುಂಡು. ನೇನು ನಮ್ಮ ಒಂದೇ ರೀತಿ ದುಮ್ಮುಕೊನೋದು ನಮ್ಮ ನೆಕ್ ಬೋಡುತ್ತಿನಾತು ನಂಗೆ ಮಾತ ಪ್ರೋತ್ಸಾಹ ಕೊರ್ದು ನೆಕ್ ಇನ್ವೆನ್ಷನ್ ಮಲ್ತಂಡ ಇಂಚೋಗು ಯಾನು ಒಂಜಿ 2 ತಿಂಗಳು ದುಂಬು ಕೇಂಡೆ ನಮ್ಮ ಈ ಯಕ್ಷಗಾನ ಇನ್ಕ್ಲೂಡಿಂಗ್ ದ ಮ್ಯೂಸಿಕ್ ಐನು ಹಾರ್ವರ್ಡ್ ಯೂನಿವರ್ಸಿಟಿಡು ಇನ್ವೆನ್ಷನ್ ಆಯ್ತಾ ಒಂದು ಮಲ್ತೊಂದುಲ್ಲೇರು ಸಂಶೋಧನೆ ರಿಸರ್ಚ್ ಮಲ್ತೊಂದುಲ್ಲೇರಿಗೆ ದೇಪನ ಒಂದು ಓಲ್ಡೆಸ್ಟ್ ಟ್ರೆಡಿಷನಲ್ ಪ್ರಾಕ್ಟೀಸ್ ಆಫ್ the rural areas in the country. So this has been invented in Pandiyan Panpirakendan. I think this will come very soon. It will come in the journals also. And secondly, I think I made a mistake of calling the Tulutu Pannaga one chandu, calling all my good friends like Dr. Satyaprakash Shetty and Mulund Band's president, Thane Band's president, all are here, my respected friends, and I think I just missed in the beginning, and I also would like to talk about Namma Professor Sitaram Shettarna Vishayadu. Professor Sitaram Shettarna ಸ್ಮರಣಾರ್ಥ ಗಾತ್ರ ಆರ್ನ ಬ್ರದರ್ ನೇನು ಈ ಆಟನು ಮಲ್ತೊಂದುಲ್ಲೆರಿ ಆರು ಕಾಲಿ ಈ ಯಕ್ಷಗಾನನೇ ಒಂದು ಎದುರು ಕಣದಿನತ್ತು ಆರ್ he was one of the biggest scholar and he was a professor, he was a writer, he was a reader, and he was a professor in Kannada also, professor in Kannada. ಕರಾವಳಿ ಕರ್ನಾಟಕದ ನಾಡಿ ಮಿಡಿತ ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೆ ಹೃತ್ಪೂರ್ವಕ ನಮನಗಳು. ಇವತ್ತು ಮುಂಬೈಯಲ್ಲಿ ಹಬ್ಬ ಅಂದರೆ ನಮ್ಮ ಯಕ್ಷಮಾನಸ ಸಂಸ್ಥೆ ಪ್ರಾರಂಭವಾಗಿ 10 ವರ್ಷಗಳು ಕಳೆದ ಈ ಒಂದು ಸುದಿನ 10ನೆಯ ವರ್ಷದ ಆಚರಣೆ ಬಹಳ ಸಂತೋಷದಿಂದ ಆಚರಿಸ್ತಾ ಇದ್ದೇವೆ. ಒಳನಾಡಿನಲ್ಲಿ ಹೇಗೆ ಯಕ್ಷಗಾನದ ಒಂದು ಕೆಲಸ ಬಹಳ ಉತ್ತಮ ರೀತಿಯಲ್ಲಿ ಸಾಗುತ್ತಾ ಇದೆಯೋ ಅಂತೆಯೇ ಹೊರನಾಡದ ನಮ್ಮ ಮುಂಬೈಲಿ ಕೂಡ ಯಕ್ಷಗಾನದ ಕಾರ್ಯಕ್ರಮಗಳಿಗೆ ಏನೂ ಕೊರತೆ ಇಲ್ಲ. ಬೇಕಾದಷ್ಟು ಒಳ್ಳೆಯ ಕಾರ್ಯಕ್ರಮಗಳು ಕಳೆದ 10-12 ವರ್ಷಗಳಿಂದ ಬಹಳ ನಿರಂತರ ವಿಶೇಷ ರೀತಿಯಲ್ಲಿ ಸಾಗ್ತಾ ಬಂದಿದೆ. ಈ ನಡುವೆ ಯಕ್ಷಗಾನವನ್ನು ಉಳಿಸಿ ಬೆಳೆಸುವಂಥ ಕಾರ್ಯಕ್ರಮಗಳಿಗಾಗಿಯೇ ಹುಟ್ಟಿದಂಥ ಸಂಸ್ಥೆಗಳು ಅನೇಕ. ಅದರಲ್ಲಿ ಒಂದು ಸಂಸ್ಥೆ ನಮ್ಮ ಯಕ್ಷಮಾನಸ. ವರ್ಷಕ್ಕೊಬ್ಬ ಯಕ್ಷಗಾನ ಕಲಾವಿದರನ್ನು ಆರಿಸಿ ಅವರಿಗೆ ಗೌರವಧನ ಒಂದು 25,000 ರೂಪಾಯಿ ಗೌರವಧನವನ್ನು ಕೊಟ್ಟು ಆ ದಿವಸ ಇಡೀ ದಿವಸ ಒಂದು ಸಂಭ್ರಮದ ಆಚರಣೆ ಮಾಡೋದು ಯಕ್ಷಮಾನಸದ ಉದ್ದೇಶ. ಸದ್ಯ 10 ವರ್ಷಗಳಿಂದ ಈ ಸಂಸ್ಥೆಯ ಅಧ್ಯಕ್ಷರು ಮುಂಬಯಿಯ ನಾಮಾಂಕಿತ ಸಮಾಜ ಸೇವಕರು ಹೃದಯವಂತ ದಾನಿಗಳಾದಂಥ ಮುಲುಣ್ಣ ಶೇಖರ್ ಶೆಟ್ಟಿಯವರು, ಅವರ ನೇತೃತ್ವದಲ್ಲಿ ನಾನು ತೋನ್ಸೆ ವಿಜಯಕುಮಾರ್ ಶೆಟ್ಟಿ ಹಾಗೂ ಒಟ್ಟು 10 ಮಂದಿ
ಟ್ರಸ್ಟಿಗಳು ಒಟ್ಟಾಗಿ ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದೇವೆ. 10 ವರ್ಷಗಳು ಉತ್ತಮ ರೀತಿಯಲ್ಲಿ ಸಾಗಿ ಬಂದು ಇವತ್ತು ಬಹಳ ಸಂತೋಷದಲ್ಲಿ ಈ ಕಾರ್ಯಕ್ರಮವನ್ನು ನಾವು ನೆರವೇರಿಸಿದ್ದೇವೆ. ಮುಲುಂಡ್ ವಠಾರದ ಎಲ್ಲ ಯಕ್ಷಪ್ರೇಮಿಗಳು ಒಟ್ಟಾಗ್ತಾರೆ ಇಲ್ಲಿ. ಈ ಸಂಸ್ಥೆಯಲ್ಲಿ 10 ಜನ ಟ್ರಸ್ಟಿಗಳು ಕೂಡ ಯಕ್ಷಗಾನಕ್ಕಾಗಿ ಬೇರೆ ಬೇರೆ ರೀತಿಯಲ್ಲಿ ತೊಡಗಿಸಿಕೊಂಡಂಥ 10 ಮಂದಿ ಟ್ರಸ್ಟಿಗಳು ನಾವು. ಅದು ಕರ್ನಾಟಕ ಮೂಲದ ಸಂಪಾದಕರಾದಂಥ ಚಂದ್ರಶೇಖರ್ ಪಾಲತಾಡಿಯವರು, ಖ್ಯಾತ ನಾಮಾಂಕಿತರಾದಂಥ ಭಾಗವತರು ಪೊಲ್ಯ ಲಕ್ಷ್ಮೀನಾರಾಯಣ ಶೆಟ್ಟಿಯವರು, ಹೀಗೆ 10 ಮಂದಿ. ಸುರೇಂದ್ರ ಕುಮಾರ್ ಹೆಗಡೆಯವರು ಮುಂಬಯಿಯ ಮಹಾರಾಷ್ಟ್ರ ಕನ್ನಡ ಕಲಾವಿದರ ಪರಿಷತ್ನ ಅಧ್ಯಕ್ಷರು. ಹೀಗೆ 10 ಜನ ಕೂಡ ಇದನ್ನು ಉತ್ತಮ ರೀತಿ ಸಾಗಿಸ್ಕೊಂಡು ಬಂದಿದ್ದೇವೆ. ಇವತ್ತು ಪ್ರಶಸ್ತಿ ಪಡೆದವರು ಮುಂಬಯಿಯ ಹವ್ಯಾಸಿ ಕಲಾವಿದರಲ್ಲಿ ಉನ್ನತ ಸ್ಥಾನದಲ್ಲಿರುವವರು, ಬಹಳ ಒಳ್ಳೆಯ ಕಲಾವಿದರವರು ಮಾನಾಡಿ ಸನಾತ್ ಶೆಟ್ಟಿಯವರು. ಅವರ ದಂಪತಿಗಳಿಗೆ ಇವತ್ತು ನಾವು ಪ್ರಶಸ್ತಿ ನೀಡಿ ಗೌರವ ನೀಡಿ ಸನ್ಮಾನಿಸಿದ್ದೇವೆ. ನಾನಂತೂ ಎಲ್ರಿಗೂ ಗೊತ್ತಿದೆ, ಬದುಕಿನಲ್ಲಿ ಯಕ್ಷಗಾನಕ್ಕೆ ಬಹಳ ಮಹತ್ವವನ್ನು ಕೊಟ್ಟವನು. ಬಾಲ್ಯದಲ್ಲಿ ಯಕ್ಷಗಾನ ಕಲಿತುಕೊಂಡು ನನ್ನ ಇಡೀ ಬದುಕಿನಲ್ಲಿ ಯಕ್ಷಗಾನಕ್ಕಾಗಿ ಬೇರೆ ಬೇರೆ ರೀತಿಯಲ್ಲಿ ನಾನು ತೊಡಗಿಸಿಕೊಂಡವನು. ಹಾಗಂತ ಹೇಳಿದರೆ ಮೊನ್ನೆ ನಾನು ನಿರ್ಮಿಸಿದ ಪತ್ತನಾಜಿ ಸಿನಿಮಾ, ಅದು ಕೂಡ ಬಹುಶಃ ನನ್ನ ಆಶೆಯಂತೆ ಅದರಲ್ಲಿ ಒಂದು ವಿಶೇಷ ಅಂಗವಾಗಿ ಯಕ್ಷಗಾನವನ್ನು ನಾನು ಕೊಟ್ಟಿದ್ದೇನೆ. ಯಕ್ಷಗಾನ ಪ್ರೇಮಿಗಳಿಗೆ ಬಹಳ ಖುಷಿಯನ್ನು ಕೊಟ್ಟಂತಹ ಸಿನಿಮಾ ಪತ್ತನಾಜಿ. ಬಹುಶಃ ಆದ್ದರಿಂದಲೇ ಪತ್ತನಾಜಿಗೆ ಒಂದು ಒಳ್ಳೆಯ ಫಲಿತಾಂಶ ಬಂದಿದೆ ಅನ್ನೋದು ಪತ್ರಿಕಾ ಮೂಲಗಳಿಂದ ಅಥವಾ ಮಾಧ್ಯಮಗಳ ಒಂದು ಫಲಿತಾಂಶಗಳು ಗೊತ್ತಾಗ್ತಾ ಇದೆ. ಈಗ ಸುಮಾರು 7 ವಾರಗಳಿಂದ ಸಿನಿಮಾ ನಡೀತಿದೆ. ಆದರೆ ಆ ಸಿನಿಮಾಕ್ಕೆ ಮುಂಬೈ ಜನತೆ ತುಂಬ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ, ತುಂಬ ನಿರೀಕ್ಷೆಯಲ್ಲಿ ಕೂಡ ಇದ್ದಾರೆ. ನಾನು ಮತ್ತು ಯಕ್ಷಗಾನ ಮತ್ತು ಮುಂಬಯಿಯ ಜನತೆ ಈ ಒಂದು ಅವಿನಾಭಾವ ಸಂಬಂಧ ಇಲ್ಲಿ ಇದೆ. ಯಕ್ಷಗಾನ ಅಂದಾಗ ಕರಾವಳಿ ಕರ್ನಾಟಕ ಹೇಗೆ ಬರ್ತದೆಯೋ ಅದೇ ರೀತಿ ಮುಂಬೈ ಕೂಡ ಅದೇ ರೀತಿ ನೆನಪು ಬರ್ತದೆ. ಅಲ್ಲಿಯ ಅನೇಕ ಕಲಾವಿದರು ಇಲ್ಲಿ ಯಕ್ಷಗಾನದಲ್ಲಿ ಇದ್ದಾರೆ, ಒಳ್ಳೆಯ 4 ಮೇಳಗಳು ಕೂಡ ಇದ್ದಾವೆ. ಈ ರೀತಿ ನಾನು ನಿರ್ಮಿಸಿದ ಪತ್ತನಾಜಿ ಸಿನಿಮಾ ಕೂಡ ಯಕ್ಷಗಾನಕ್ಕೆ ವಿಶೇಷವಾದಂಥ ಮಹತ್ವವನ್ನು ಕೊಟ್ಟಿದೆ. ಈ ಮೂಲಕ ನನಗೆ ಸಿಕ್ಕ ಅವಕಾಶವನ್ನು ಕೂಡ ನಾನು ಸದುಪಯೋಗ ಮಾಡಿಕೊಳ್ತೇನೆ. ವಿಶೇಷವಾಗಿ ಮುಂಬೈಯಲ್ಲಿ ನಾಳೆ 21ನೇ ತಾರೀಕಿಗೆ ಅಕ್ಟೋಬರ್ 21ನೇ ತಾರೀಕಿಗೆ ಬಂಟರ ಭವನದಲ್ಲಿ ನಮ್ಮ ಪ್ರಥಮ ಪ್ರದರ್ಶನ ಮುಂಬಯಿಯ ಪ್ರೀಮಿಯರ್ ಶೋ ಹೇಳಿ ನಾವು ಪ್ರಾರಂಭ ಮಾಡ್ತೇವೆ. 20ನೇ ತಾರೀಕಿಗೆ ಸಂಜೆ 4:15 ಗಂಟೆಗೆ ಪತ್ತನಾಜಿಯ ಪ್ರದರ್ಶನ ಇದೆ. ಆನಂತರ ನಿರಂತರ ಪ್ರಯೋಗಗಳಿವೆ. ಮುಂಬಯಿಯ ಜನರು ನನಗೆ ಗೊತ್ತಿದೆ, ಅನೇಕ ಜನರು ಬೇರೆ ಬೇರೆ ಮೂಲಗಳಿಂದ ನನ್ನ ಕೇಳ್ತಾ ಇದ್ದರೆ ಪತ್ತನಾಜಿ ಯಾವಾಗ ಮುಂಬೈಲಿ ಬರ್ತದೆ ಹೇಳಿ. ಈಗ ಕೇಳಿ, ನಾಳೆದು 21ನೇ ತಾರೀಕಿಗೆ ಪತ್ತನಾಜಿ ಪ್ರಾರಂಭ ಆಗ್ತದೆ. ನೀವೆಲ್ಲ ಕಾತರಿಂದ ಕಾಯ್ತಿರೋ ಸಿನಿಮಾವನ್ನು ತಪ್ಪಿಸಬೇಡಿ ಪ್ಲೀಸ್. ನಾನು ಇದೇ ಸಂದರ್ಭದಲ್ಲಿ ನಮ್ಮ ಸಂಘದ ಅಧ್ಯಕ್ಷರು ಶೇಖರ್ ಶೆಟ್ಟಿಯವರು, ಅವರ ತಮ್ಮನ ಬಗ್ಗೆ ತುಂಬ ಜನರಿಗೆ ಇಲ್ಲಿ ಗೊತ್ತಿದೆ. ಪ್ರೊಫೆಸರ್ ಸೀತಾರಾಮ್ ಶೆಟ್ಟಿ ಅಂತವ್ರು ಹೇಳಿ ಬಹಳ ನಾಮಾಂಕಿತ ಸಾಹಿತಿಯವರು. ಪ್ರೊಫೆಸರ್ ಸೀತಾರಾಮ್ ಶೆಟ್ಟಿಯವರು ಕನ್ನಡದಲ್ಲಿ ಅಥವಾ ನಾಡು ನುಡಿಯ ಸೇವೆಗಾಗಿ ಬದುಕನ್ನೇ ಮುಡಿಪಾಗಿಟ್ಟವರು. ಕಳೆದ 2 ವರ್ಷಗಳಿಂದ ಅಕಾಲ ಮರಣವನ್ನು ತಲುಪಿಸಿದರು. ಆದರೆ ಅವರ ನೆನಪಿಗಾಗಿ ಈ ಪ್ರಶಸ್ತಿಯನ್ನು ಅವರ ಹೆಸರಲ್ಲಿ ನಾವು ಕೊಡ್ತಾ ಇದ್ದೇವೆ. ಯಕ್ಷಮಾನಸ ಪ್ರಶಸ್ತಿಯನ್ನು ಪ್ರೊಫೆಸರ್ ಸೀತಾರಾಮ್ ಶೆಟ್ಟಿ ಸ್ಮಾರಕ ಪ್ರಶಸ್ತಿ ಹೇಳಿ ಕೊಡ್ತಾ ಇದ್ದಾರೆ. ಅವರ ಫ್ಯಾಮಿಲಿಯವರು ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಸೀತಾರಾಮ್ ಶೆಟ್ಟರ ಒಂದು ನೆನಪು ಕೂಡ ಇದರಲ್ಲಿ ಮಾಡಿಕೊಡೋದು ಮುಂಬೈ ಕನ್ನಡರಿಗೆ ತುಂಬ ಖುಷಿಯನ್ನು ಕೊಡ್ತಾ ಇದೆ. ಮನುಷ್ಯನ ಸಂಸ್ಕಾರವನ್ನು ತಿದ್ದುವಲ್ಲಿ, ಅವನನ್ನು ಸುಸಂಸ್ಕೃತನಾಗಿಸುವಲ್ಲಿ, ಸಾಮಾಜಿಕ ಸಾಮರಸ್ಯವನ್ನು ಉಳಿಸುವಲ್ಲಿ ಯಕ್ಷಗಾನ ಮಾತ್ರ ಪಾತ್ರವಹಿಸಿದೆ. ಆದುದರಿಂದಲೇ ಕರಾವಳಿ ಕರ್ನಾಟಕದಲ್ಲಿ ಮಾತ್ರವಲ್ಲ, ಮುಂಬೈಯಲ್ಲಿ ಕೂಡ ಯಕ್ಷಗಾನವು ತನ್ನ ಪೂರ್ವ ಸ್ವರೂಪವನ್ನು ಬದಲಿಸದೆ ಇನ್ನೂ ಕೂಡ ಒಂದು ಉತ್ತಮ ಜಾನಪದ ಕಲೆಯಾಗಿ ಬೆಳೆದು ಉಳಿಯುತ್ತಿದೆ. ನಮ್ಮ ಯಕ್ಷಮಾನಸಕ್ಕೆ 10ರ ಸಂಭ್ರಮ. ತುಳುವಿನಲ್ಲಿ ಒಂದು ಮಾತಿದೆ, ಪತ್ತಿತ್ನಪ್ಪ ಮುತ್ತುಂಡುಗನ್. ಇವತ್ತಿನ ಈ ಸಮಾರಂಭದಲ್ಲಿ ಹಲವು ಮಂದಿ ಗಣ್ಯಾತಿಗಣ್ಯರ ಶ್ರೇಷ್ಠ ಕಲಾವಿದರ
ಕಲಾಭಿಮಾನಿ ಪ್ರೇಕ್ಷಕರ ಸುಂದರ ಸಮಾಗಮವಾಗಿದೆ. 10 ವರ್ಷಗಳ ಹಿಂದೆ ಒಂದು ಘನ ಉದ್ದೇಶವನ್ನಿಟ್ಟುಕೊಂಡು ಸಮಾನ ಮನಸ್ಕಂದರಾದ 10 ಮಂದಿ ಒಟ್ಟಾಗಿ ಪ್ರಾರಂಭಿಸಿದ ನಮ್ಮ ಯಕ್ಷಮಾನಸ ಎಲ್ಲಿಯೂ ನಮ್ಮ ದೇಹದೋಣಿಗಳಿಗೆ ಚ್ಯುತಿ ಬರದಂತೆ ಸಾಗಿ ಬಂದು ಪ್ರತಿ ವರ್ಷ ಒಬ್ಬ ಅರ್ಹ ಯಕ್ಷಗಾನ ಕಲಾವಿದನಿಗೆ ಗೌರವಧನದೊಂದಿಗೆ ಸತ್ಕರಿಸಿ ಪ್ರಶಸ್ತಿ ಪುರಸ್ಕಾರವನ್ನು ನೀಡಿದೆ. ಇಂದು 10ನೇ ವರ್ಷದ 10ನೇ ಕಲಾವಿದ ಮುಂಬಯಿಯ ನಾಮಾಂಕಿತ ಯಕ್ಷಗಾನ ಕಲಾವಿದ ಮಾನಾಡಿ ಸದಾನಂದ ಶೆಟ್ಟಿ ಅವರನ್ನು ಸಕಲ ಆದರಾದಿಗಳೊಂದಿಗೆ ಗೌರವಿಸಲಿದ್ದೇವೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ. ನನ್ನ ತಮ್ಮ ಸೀತಾರಾಮ ಬದುಕನ್ನು ಕಲೆ, ಸಾಹಿತ್ಯ ಮತ್ತು ಸಮಾಜ ಸೇವೆಗೆ ಮೀಸಲಾಗಿಟ್ಟು ಸಾರ್ಥಕ ಬದುಕನ್ನು ಸಾಗಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದು ಇಹಲೋಕವನ್ನು ತ್ಯಜಿಸಿದ ಆತನ ಸವಿನಪನ್ನು ಈ ರೀತಿ ಆಚರಿಸಲು ಅನುವು ಮಾಡಿಕೊಟ್ಟ ಯಕ್ಷಮಾನಸದ ಎಲ್ಲ ವಿಶ್ವಾಸ ಮಂಡಳಿಗೆ ಸದಸ್ಯರಿಗೆ ನಾನು ಆಭಾರಿಯಾಗಿದ್ದೇನೆ. ನನ್ನ ಸ್ನೇಹಿತರಾಗಿದ್ದುಕೊಂಡು ಈ ಸಂಸ್ಥೆಯ ಶ್ರೇಯೋಭಿಲಾಷಿಗಳಾಗಿ ನಮ್ಮೊಂದಿಗೆ ಸಹಕರಿಸುತ್ತಿರುವ ಇಂದಿನ ಎಲ್ಲ ಅತಿಥಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದ್ದೇನೆ. ಇನ್ನು ಮುಂದೆ ನಿಮ್ಮೆಲ್ಲರ ಸಹಕಾರ, ಅಭಿಪ್ರಾಯ, ಸಲಹೆಗಳನ್ನು ಸ್ವೀಕರಿಸಿ ಈ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಉತ್ತಮ ರೀತಿಯಲ್ಲಿ ಸಾಗಲು ನಾನು ದೃಢ ಸಂಕಲ್ಪವನ್ನು ಮಾಡಿದ್ದೇನೆ ಎಂದು ಭರವಸೆ ನೀಡುತ್ತೇನೆ. ಹಾಗೆ ಬರುತ್ತಿರುವ ದೀಪಾವಳಿ ಶುಭಾಶಯವನ್ನು ಕೋರುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು. ಯಕ್ಷಗಾನ ಗೆಲ್ಗೆ. ಇಂದು ಯಕ್ಷಮಾನಸ ದಶಮಾನೋತ್ಸವ ಹಾಗೂ ಪ್ರೊಫೆಸರ್ ಸೀತಾರಾಮ್ ಆರ್ ಶೆಟ್ಟಿ ಮೆಮೋರಿಯಲ್ ಯಕ್ಷಮಾನಸ ಅವಾರ್ಡ್ ಫಂಕ್ಷನ್ನಲ್ಲಿ ಬಂದಂತಹ ಮುಖ್ಯ ಅತಿಥಿಗಳಿಗೆ ಹಾಗೂ ಯಕ್ಷಮಾನಸ ಪ್ರಶಸ್ತಿಯನ್ನು ಸ್ವೀಕರಿಸಿದಂಥ ಮಾನಾಡಿ ಸದಾನಂದ ಶೆಟ್ಟಿ ಅವರಿಗೆ ಹಾಗೂ ಯಕ್ಷಮಾನಸ ಅಧ್ಯಕ್ಷ ಶೇಖರ್ ಆರ್ ಶೆಟ್ಟಿ, ಅದೇ ಥರ ಯಕ್ಷಮಾನಸ ಟ್ರಸ್ಟಿಗಳಿಗೆ, ಇಲ್ಲಿ ಸೇರಿದ ಕಲಾಭಿಮಾನಿಗಳಿಗೆ, ಅಜಕಾರು ಅಭಿಮಾನಿ ಬಳಗದ ತಂಡಕ್ಕೆ, ಪತ್ರಿಕಾ ಮಾಧ್ಯಮದವರಿಗೆ ಅಭಿನಂದನೆ ಹಾಗೂ ಅನಂತ ಧನ್ಯವಾದವನ್ನು ಸಮರ್ಪಿಸ್ತಾ ನನ್ನ ವಂದನಾರ್ಪಣೆಯನ್ನು ವಿರಮಿಸ್ತೇನೆ. ಬಹಳ ಸುಮಾರು ಎಷ್ಟು ವರ್ಷಗಳ ಆಶೆಯಂತೆ ಒಂದು ಸಿನಿಮಾ ನಿರ್ಮಾಣ ಮಾಡಿದ್ದೇನೆ, ಪತ್ತನಾಜೆ. ಅದಕ್ಕೆ ಒಳ್ಳೆಯ ಪ್ರತಿಕ್ರಿಯೆ ಪತ್ರಿಕೆಗಳನ್ನು ಬಂದಿದೆ, ಪ್ರೇಕ್ಷಕರಿಗೆ ಬಂದಿದೆ. ನಾಳ್ದು 21ನೇ ತಾರೀಕಿಗೆ ಬಂಟರ ಸಂಘದಲ್ಲಿ ಪತ್ತನಾಜೆಯ ಪ್ರಥಮ ವರ್ಷ ಮುಂಬೈಯಲ್ಲಿ, ಆಮೇಲೆ ಸುಮಾರು 40 ಪ್ರದರ್ಶನಗಳು ಸುಮಾರು ಇಂಡಿಯಾದಲ್ಲಿ ಇವೆ, ಆಮೇಲೆ ಹೊರನಾಡಿದೆ. 21ನೇ ತಾರೀಕಿನ ಪ್ರದರ್ಶನಕ್ಕೆ ಬರುವವರು ನನ್ನನ್ನು ಟೆಲಿಫೋನಲ್ಲಿ ಭೇಟಿಯಾಗಿ ಪ್ರವೇಶ ಪತ್ರವನ್ನು ಪಡೆದುಕೊಳ್ಬೇಕು. ಆ ದಿವಸ ಕೇವಲ ಪ್ರವೇಶ ಪತ್ರ ಇದ್ದವರಿಗೆ ಮಾತ್ರ. ನಾಡಿದ್ದು 20ನೇ ತಾರೀಕಿಗೆ ಶನಿವಾರ ಬಂಟರ ಸಂಘದಲ್ಲಿ ಪತ್ತನಾಜೆ ಪ್ರಯೋಗ ಇದೆ. ಹೌದು, ಎಲ್ಲರನ್ನು ನಿಮ್ಮನ್ನು ಕರಿತೇನೆ, ಈಗಲ್ಲ, ಫೋನ್ ಮಾಡಿ ಕರಿತೇನೆ, ಆಗ ಬರಬೇಕು ದಯವಿಟ್ಟು. ಈ ಒಂದು ಸಮಾರಂಭದಲ್ಲಿ ಎಸ್ಎಂ ಶಿಕ್ಷಣ ಸಮೂಹದ ಕಾರ್ಯಾಧ್ಯಕ್ಷ ಜಯರಾಮ್ ಎನ್ ಶೆಟ್ಟಿ, ಜ್ಞಾನ ಭಾರತಿ ಆಧ್ಯಾತ್ಮಿಕ ವೇದಿಕೆ ಮುಂಬಯಿಯ ಅಧ್ಯಕ್ಷ ಡಾ ಸತ್ಯಪ್ರಕಾಶ್ ಶೆಟ್ಟಿ, ಕರ್ನಾಟಕ ಮಲ್ಲದ ಸಂಪಾದಕ ಚಂದ್ರಶೇಖರ್ ಪಾಲೆತ್ತಾಡಿ, ಬಂಟರ ಸಂಘದ ಮಾತೃಭೂಮಿ ಕೋ ಅಪ್ ಕ್ರೆಡಿಟ್ ಸೊಸೈಟಿಯ ನಿರ್ದೇಶಕ ಉಮಾಕೃಷ್ಣ ಶೆಟ್ಟಿ, ಮುಲುಂಡ್ ಬಂಟ್ಸ್ ಎಚ್ ಪ್ರಕಾಶ್ ಚಂದ್ರ ಶೆಟ್ಟಿ, ಥಾಣೆ ಬಂಟ್ಸ್ನ ನಿಕಟಪೂರ್ವ ಅಧ್ಯಕ್ಷ ಚಂದ್ರಹಾಸ್ ಎಸ್ ಶೆಟ್ಟಿ, ಮುಲುಂಡ್ ಬಿಲ್ಲವರ ಅಸೋಸಿಯೇಷನ್ನ ಗೌರವ ಕಾರ್ಯಾಧ್ಯಕ್ಷ ಕೆ ಸುರೇಶ್ ಕುಮಾರ್, ಬಾಂಬೆ ಬಂಟ್ಸ್ನ ಅಸೋಸಿಯೇಷನ್ ಗೌರವ ಪ್ರಧಾನ ಕಾರ್ಯದರ್ಶಿ ಸಿಎ ಸುರೇಂದ್ರ ಶೆಟ್ಟಿ, ಜಿಎಸ್ ಶೆಟ್ಟಿ, ಇಂಟರ್ನ್ಯಾಷನಲ್ ಸ್ಕೂಲ್ ಭಾಂಡು ಅಧ್ಯಕ್ಷ ಶಂಕರ್ ಶೆಟ್ಟಿ, ಅಲ್ಲದೆ ಯಕ್ಷಮಾನಸದ ಅಧ್ಯಕ್ಷ ಶೇಖರ್ ಆರ್ ಶೆಟ್ಟಿ, ತೋನ್ಸೆ ವಿಜಯ್ ಕುಮಾರ್ ಶೆಟ್ಟಿ, ಪೆರಣಂಕಿಲದ ಹರಿದಾಸ್ ಭಟ್, ಕೆಕೆ ಶೆಟ್ಟಿ, ಪುಲ್ಯ ಲಕ್ಷ್ಮೀನಾರಾಯಣ ಶೆಟ್ಟಿ, ಚಂದ್ರಶೇಖರ್ ಪಾಲೆತ್ತಾಡಿ, ರತ್ನಾಕರ್ ಶೆಟ್ಟಿ, ಸುರೇಂದ್ರ ಕುಮಾರ್ ಹೆಗಡೆ, ಎ ಹರ್ಷವರ್ಧನ್ ಶೆಟ್ಟಿ, ಸುರೇಶ್ ಶೆಟ್ಟಿ ಎಯ್ಯಾಡಿ, ಆನಂದ್ ಜಿ ಶೆಟ್ಟಿ, ಬಾಲಕೃಷ್ಣ ಶೆಟ್ಟಿ ಅಜಕಾರು, ಅಲ್ಲದೆ ಯಕ್ಷಗಾನ ಕಲಾಭಿಮಾನ ಬಳಗದ ಅಭಿಮಾನಿಗಳು ಈ ಸುಂದರ ಸಮಾರಂಭದಲ್ಲಿ ಪಾಲ್ಗೊಂಡರು. ಯಕ್ಷಮಾನಸದ ದಶಮಾನೋತ್ಸವ ಸಮಾರಂಭಕ್ಕೆ ಜಯರಾಮ್ ಶೆಟ್ಟಿಯವರು ದೀಪ ಪ್ರಜ್ವಲಿಸಿ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಯಕ್ಷಮಾನಸದ ವಿಶ್ವಸ್ತರುಗಳಾದ ಹಿರಿಯ ತಾಳಮದ್ದಳೆ ಅರ್ಥಧಾರಿ ಕೆಕೆ ಶೆಟ್ಟಿ ಅಜಕಾರು, ಕಲಾಭಿಮಾನ ಬಳಗದ ಅಧ್ಯಕ್ಷ ಬಾಲಕೃಷ್ಣ ಶೆಟ್ಟಿ ಅಜಕಾರು, ಹೋಟೆಲ್ ಉದ್ಯಮಿಗಳಾದ ರತ್ನಾಕರ್ ಶೆಟ್ಟಿ ಬಾನ್ಸುರಿ, ಎ ಹರ್ಷವರ್ಧನ್ ಶೆಟ್ಟಿ ಸೌಂದರ್ಯ, ಆನಂದ ಶೆಟ್ಟಿ ಅತಿಥಿ ಮತ್ತಿತರರು ಉಪಸ್ಥಿತರಿದ್ದರು. ಯಕ್ಷಮಾನಸದ ಸಂಯೋಜಕರಾದ ಕಲಾವಿದ ತೋನ್ಸೆ ವಿಜಯ್ ಕುಮಾರ್ ಶೆಟ್ಟಿ ಕಾರ್ಯಕ್ರಮವನ್ನ ನಿರೂಪಿಸಿದರು. ವಿಶ್ವಸ್ಥರು ಮುಲುಂಡ್ ಫ್ರೆಂಡ್ಸ್ನ ಅಧ್ಯಕ್ಷ ಸುರೇಶ್ ಶೆಟ್ಟಿ ಎಯ್ಯಾಡಿ ಧನ್ಯವಾದಗೈದರು.
ಕುದುರೆಯ ಮನೆಗೆ ಕಟ್ಟೆ ಜನಕ ಜನರ ನೋಡಲೆ ಕಟ್ಟೆ ಜನಕ ಜನನಿಯ ನೋಡನೆ ಸನುಮತದಿ ಕೈಗೊಂಡು ಬರಬಹುದ